हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरिहराय नमः कृष्ण यादवाय नमः, यादवाय माधवाय केशवाय नमः, हरिहराय नमः कृष्ण यादवाय नमः, यादवाय माधवाय केशवाय नमः, हरिहराय नमः कृष्ण यादवाय नमः, यादवाय माधवाय केशवाय नमः। गोपाल गोविंद राम श्री मधुसूदना, गिरिधारी गोपीनाथ मदन मोहना, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे। ब्रह्मा बोले चतुर्मुखे कृष्ण कृष्ण हरे हरे, महादेवा पंचमुखे राम राम हरे हरे। ब्रह्मा बोले चतुर्मुखे कृष्ण कृष्ण हरे हरे, महादेवा पंचमुखे राम राम हरे हरे। ब्रह्मा बोले चतुर्मुखे कृष्ण कृष्ण हरे हरे, महादेवा पंचमुखे राम राम हरे हरे। ब्रह्मा बोले चतुर्मुखे कृष्ण कृष्ण हरे हरे, महादेवा पंचमुखे राम राम हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण। ಶ್ರೀಲ ಪ್ರಭುಪಾದ್ ಕಿ ಜೈ। ಹರೇ ಕೃಷ್ಣ ಮಾತಾಜಿ ಪ್ರಭುಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಹರೇ ಇದ್ದೀನಿ। ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ। ಇವತ್ತಿನ ತರಗತಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ। ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ। ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ। ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ। ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्री राधा कृष्ण पादान् सहगण ललिता श्री विशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। हरे कृष्णा कृष्णा हरे हरे,
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಉದೀರಯೇತ್ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಾಗವತಂ ಪ್ರಾರ್ಥನೆಗಳೇನಿದೆ, ಭಕ್ತರ ಪ್ರಾರ್ಥನೆಗಳು, ಅದು ನಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಭಗವಂತನಲ್ಲಿ ಬೇಡ್ಕೊಳ್ಳಿ. ನಾನು ಸಹ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಜ್ಞಾನ ಏನಿದೆ ಅದನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಗುರು ಪರಂಪರೆಯ ಕರುಣೆಯಿಂದ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಇದಕ್ಕಿಂತ ಮುಂಚೆ ನಾವು ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊಂಡ್ವಿ? ಗಜೇಂದ್ರನ ಶರಣಾಗತಿ. ಗಜೇಂದ್ರನ ಪ್ರಾರ್ಥನೆಗಳನ್ನ ನಾವು ತಿಳ್ಕೊಂಡ್ವಿ. ಅದನ್ನ ಗಜೇಂದ್ರನ ಶರಣಾಗತಿ ಅಂತಾನೆ ನಮ್ಗೆ ತಿಳಿಸಿದ್ರು ಅಲ್ವಾ? ಸೊ ಗಜೇಂದ್ರ ಏನನ್ನ ಸೂಚಿಸ್ತಾರೆ ಮತ್ತೆ ಮೊಸಳೆ ಏನನ್ನ ಸೂಚಿಸುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಏನಿಗೆ ಹೋಲಿಕೆಯನ್ನ ಕೊಟ್ರು ಆಚಾರ್ಯರು? ಹರೇ ಕೃಷ್ಣ. ಎಲ್ಲರೂ ಬ್ಯುಸಿ ಇದ್ದೀರಾ? ಗಜೇಂದ್ರನ್ನ ಏನಕ್ಕೆ ಹೋಲಿಸಿದ್ರು? ಮೊಸಳೆಯನ್ನ ಏನಕ್ಕೆ ಹೋಲಿಸಿದ್ರು? ಮೊಸಳೆ ಅಂದ್ರೆ ಮಾಯ. ಹರಿ ಬೋಲ್ ಮಾತಾಜಿ. ಮೊಸಳೆ ಅಂದ್ರೆ ಮಾಯ ಅಲ್ವಾ? ಮತ್ತೆ ಗಜೇಂದ್ರ ಯಾರನ್ನ ಅವರು ಪ್ರತಿನಿಧಿಸ್ತಾರೆ? ನಮ್ಮನ್ನು. ಅಲ್ವಾ? ಲೌಕಿಕ ಇದರಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ನಾವು ಮಾಯೆಗೆ ಒಳಗಾಗ್ಬಿಟ್ಟಿದೀವಿ ಅಲ್ವಾ? ಸೊ ನಮ್ಮ ನಿಜವಾದ ಸ್ಥಾನ ಅಂದ್ರೆ ಇವಾಗ ಆನೆಯ ನಿಜವಾದ ಸ್ಥಾನ ಯಾವ್ದಿತ್ತು? ನಿಜವಾದ ನೆಲೆ ಯಾವ್ದಿತ್ತು ಆನೆದು? ರಾಜನಾಗಿದ್ದ. ಅವನು ಭೂಮಿ ಮೇಲೆ ಇರ್ಬೇಕಾಗಿತ್ತು ಅಲ್ವಾ? ಅವನು ಇವಾಗ ಎಲ್ಲಿ ಹೋದ? ನೆಲದ ಮೇಲೆ ಇರ್ಬೇಕಾಗಿತ್ತು. ನೆಲದ ಮೇಲೆ ಬದಲು ಅವನು ನೀರಲ್ಲೇ ಹೋಗಿದ್ನು ಅಲ್ವಾ? ಅಲ್ಲಿ ಮೋಜು ಮಸ್ತಿಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಹೋದ ಅಲ್ವಾ? ಮತ್ತೆ ಅವನು ಏನ್ ಯೋಚನೆ ಮಾಡ್ದ? ಅವನು ಮೊಸಳೆಯ ಒಂದು ಹಿಡಿತಕ್ಕೆ ಸಿಕ್ಕಾಕೊಂಡಾಗ ತನ್ನ ಪರಿವಾರ, ಹೆಂಡತಿ, ಮಕ್ಕಳು, ಸ್ನೇಹಿತರು, ನೆಂಟರಿಷ್ಟರೆಲ್ಲ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ ಅಲ್ವಾ? ಆದ್ರೆ ಯಾರಿಗೂ ಸಹ ಅವನನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಇವಾಗ ಅದೇ ತರನೇ ನಮ್ಮ ಸ್ಥಿತಿ. ನಮ್ಮ ನಿಜವಾದ ನೆಲೆ ಯಾವುದು? ಶಾಶ್ವತ ಸ್ಥಾನ ಭಗವಂತನ ಲೋಕ ಅಲ್ವಾ? ನಾವ್ ಅಲ್ಲಿ ಬಿಟ್ಟು ನಾವ್ ಎಲ್ಲಿಗೆ ಬಂದಿದೀವಿ ಈಗ? ಭೌತಿಕ ಪ್ರಪಂಚಕ್ಕೆ ಬಂದಿದ್ದೀವಿ. ಭೌತಿಕ ಪ್ರಪಂಚಕ್ಕೆ ಬಂದು ನಾವು ಯಾತನೆಯನ್ನ ನಾವು ಪಡ್ತಾ ಇದೀವಿ ಅಲ್ವಾ? ಇವಾಗ ಅದರ ಕುರಿತಾಗಿ ನಮ್ಗೆ ಈ ಒಂದು ಮತ್ಸ್ಯಾವತಾರದಲ್ಲೂ ಸಹ ಸತ್ಯವ್ರತ ಮುನಿ ಏನ್ ಬರ್ತಾರೆ, ಅವರು ಸಹ ಅದೇ ರೀತಿಯ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ ಅಲ್ವಾ? ನಾವ್ ಎಷ್ಟು ಅಜ್ಞಾನದಲ್ಲಿ ಇದೀವಿ ಅಂದ್ರೆ ನಮ್ಗೆ ಗೊತ್ತೇ ಆಗ್ತಿಲ್ಲ ನೋಡಿ. ನಮ್ಗೆ ಇಷ್ಟ ದಿವಸ ಭಗವದ್ಗೀತೆಗೆ ಬರೋ ತನಕ ನಾವ್ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ನಾವು ಅಜ್ಞಾನದಲ್ಲಿ ಇದೀವಿ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಭಗವದ್ಗೀತೆಗೆ ಬಂದ್ರೆ ನಮ್ಗೆ ಗೊತ್ತಾಗಿತ್ತು ಅಲ್ವಾ? ನಮ್ಗೆ ಇವಾಗ ಎಂತಹ ಒಂದು ಸ್ಥಿತಿ ಅಂತ ಹೇಳ್ಬಿಟ್ಟು ನಮ್ಗೆ ಈಗ್ಲೇ ಗೊತ್ತಾಗಿದ್ದು. ನಾವ್ ಅನ್ಕೊಂಡ್ವಿ ನಾವು ಸರಿಯಾಗಿದೀವಿ ಅಂತಾನೆ ಅನ್ಕೊಂಡ್ವಿ ಅಲ್ವಾ? ಎಲ್ಲ ಸರಿಯಾಗಿದೆ ಅಂತ ಅನ್ಕೊಂಡ್ವಿ. ಹೌದು, ಏನೋ ಕಷ್ಟ ಬರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವ್ ಅನ್ಕೊಂಡೆ ಹಾಗೇ ಬದುಕ್ತಾ ಇದ್ವಿ ಅಲ್ವಾ? ನಾವಿಲ್ಲಿ ತಪ್ಪಾದ ಜಾಗದಲ್ಲಿ ಇದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅಷ್ಟು ಅಜ್ಞಾನ, ಅಷ್ಟೊಂದು ಭ್ರಮೆ, ಅಷ್ಟೊಂದು ಅಂಧಕಾರದಲ್ಲಿ ಇದೀವಿ ಅಲ್ವಾ? ಅದಕ್ಕೆ ನಾವ್ ಯಾವಾಗ್ಲೂ ಗುರುವನ್ನ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಫಸ್ಟ್ ಹೇಳದೆ ನಾವು ಅಲ್ವಾ? ನಮ್ಮ ಅಜ್ಞಾನವನ್ನ ಹೋಗ್ಲಾಡ್ಸಲು ಫಸ್ಟ್ ನಮಗೆ ಜ್ಞಾನ ಬರ್ಬೇಕಲ್ವಾ? ನಾವ್ ಯಾರಂತ ಗೊತ್ತಾಗ್ಬೇಕು, ನಾವ್ ಎಲ್ಲಿದೀವಿ ಅಂತ ಗೊತ್ತಾಗ್ಬೇಕು, ನಮ್ಮ ಸ್ಥಿತಿ ಏನಂತ ಗೊತ್ತಾಗ್ಬೇಕು ಅಲ್ವಾ? ಇವಾಗ ಒಂದು ಚಿಕ್ಕ ಮಗು ಇದ್ದಾಗ ಅದು ಆಟ ಆಡ್ತಿದ್ರೆ ಓಕೆ ಅಲ್ವಾ? ಅದು ದೊಡ್ಡದಾದ್ಮೇಲೆನೂ ಸಹ ಆಟ ಸಾಮಾನು ಇಟ್ಕೊಂಡು ಆಟ ಆಡ್ತಿದ್ರೆ ಎಷ್ಟು ನೋವಾಗಲ್ವಾ ತಂದೆ ತಾಯಿಗಳಿಗೆ ಅಲ್ವಾ? ಅದೇ ತರನೇ ನಮ್ಮ ಸ್ಥಿತಿ ಅಲ್ವಾ? ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ನಾವ್ ಇವಾಗ ಆಟ ಆಡ್ತಾ ಇದೀವಿ, ನಮ್ಗೆ ಅರಿವೇ ಆಗ್ತಾ ಇಲ್ಲ ನಮ್ಮ ಸ್ಥಾನ ಏನು ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ನಾವು ಆತ್ಮ, ನಾವು ಆ ಭಗವಂತನ ಒಂದು ಅಂಶ, ಸತ್ ಚಿತ್ ಆನಂದ ಸ್ವರೂಪಿಗಳು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ? ಸೊ ಇವಾಗ ಇಲ್ಲೂ ಸಹ ಸತ್ಯವ್ರತ ಮುನಿ ಅದರ ಕುರಿತಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಆದ್ರೆ ಸತ್ಯವ್ರತ ಮುನಿಗೆ ಜ್ಞಾನ ಇದೆ, ಅವ್ರಿಗೆ ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಗೊತ್ತು. ಅವ್ರು ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಇವಾಗ ಮತ್ಸ್ಯಾವತಾರದ ಬಗ್ಗೆ ನಾವು ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ನಾವು ಇವತ್ತಿನ ಪ್ರಾರ್ಥನೆಗಳಿಗೆ ಹೋಗೋಣಂತೆ. ಸತ್ಯವ್ರತ ಮುನಿ ಏನ್ ಪ್ರಾರ್ಥನೆಯನ್ನ ಮಾಡ್ತಾರೆ ಭಗವಂತನಿಗೆ,
ಯಾವ ಒಂದು ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಮತ್ಸ್ಯಾವತಾರ ಇದು ಏನು ಶ್ರೀಮದ್ ಭಾಗವತದ 8ನೇ ಸ್ಕಂದದಲ್ಲಿ ಬರುತ್ತೆ. 24ನೇ ಅವತಾರ. ಗಜೇಂದ್ರನ ಸ್ತುತಿನೂ ಸಹ 8ನೇ ಸ್ಕಂದದಲ್ಲಿ ಬರುತ್ತೆ. ಅದು ಯಾವುದು 2ನೇ ಚಾಪ್ಟರ್ 3ನೇ ಚಾಪ್ಟರ್. ಗಜೇಂದ್ರನ ಸ್ತುತಿ ಯಾವ ಚಾಪ್ಟರ್ ಇದ್ದಿದ್ದು? 3ನೇ ಚಾಪ್ಟರ್. 3ನೇ ಚಾಪ್ಟರ್ ಇದ್ದಿದ್ದು. ಸೊ ಇವಾಗ ಇದು 24ನೇ ಒಂದು ಅಧ್ಯಾಯ ಇದು ಮತ್ಸ್ಯಾವತಾರ. ಸೊ ಇದ್ರಲ್ಲಿ ಸತ್ಯವ್ರತ ಮುನಿಯ ಆ ಒಂದು ಪ್ರೇಯರ್ಸ್ ಬರುತ್ತೆ. ಓಕೆ, ಸೊ ಇದನ್ನ ಯಾರಾದ್ರೂ ಓದಿ, ಒಂದ್ ಪ್ಯಾರಾ ಓದಿ, ಮತ್ತೆ ನೆಕ್ಸ್ಟ್ ಬೇರೆ ಯಾರಾದ್ರೂ ಓದಿರಂತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಧ್ಯಾಯ 24 ಮತ್ಸ್ಯಾವತಾರ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಅಧ್ಯಾಯದಲ್ಲಿ ದೇವೋತ್ತಮ ಪರಮಪುರುಷನ ಮತ್ಸ್ಯಾವತಾರವನ್ನು ಮಹಾರಾಜ ಸತ್ಯವ್ರತನು ಜಲಪ್ರಳಯದಿಂದ ರಕ್ಷಿತನಾದುದನ್ನು ವರ್ಣಿಸಿದೆ. ದೇವೋತ್ತಮ ಪರಮಪುರುಷನು ಸ್ವಾಂಶವಾಗಿಯೂ ಅವನ ವ್ಯಕ್ತಿಗತ ವಿಸ್ತರಣೆಗಳು ಮತ್ತು ವಿಭಿನ್ನಾಂಶವಾಗಿಯೂ ಜೀವಿಗಳಾಗಿ ಅವನ ವಿಸ್ತರಣೆಗೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 4.8 ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದೇವೋತ್ತಮ ಪರಮಪುರುಷನು ಸಾಧುಗಳ ಎಂದರೆ ಭಕ್ತರ ರಕ್ಷಣೆಗಾಗಿಯೂ ದುಷ್ಟರ ಎಂದರೆ ಭಕ್ತರಲ್ಲದವರ ವಿನಾಶಕ್ಕಾಗಿಯೂ ಆವಿರ್ಭವಿಸುತ್ತಾನೆ. ಗೋವುಗಳು, ಬ್ರಾಹ್ಮಣರು, ದೇವತೆಗಳು, ಭಕ್ತರು ಮತ್ತು ವೈದಿಕ ಧರ್ಮ ಇವುಗಳ ರಕ್ಷಣೆಗಾಗಿ ಅವನು ವಿಶೇಷವಾಗಿ ಅವತರಿಸುತ್ತಾನೆ. ಹೀಗೆ ಅವನು ವಿವಿಧ ರೂಪಗಳಲ್ಲಿ, ಕೆಲವು ವೇಳೆ ನರಸಿಂಹನಾಗಿ, ಕೆಲವು ವೇಳೆ ವಾಮನದೇವನಾಗಿ ಇತ್ಯಾದಿ ಯಾವುದೋ ಒಂದು ರೂಪ ಧಾರಣೆ ಮಾಡಿ ಅವತರಿಸುತ್ತಾನೆ. ಅವನು ಭೌತಿಕ ಪ್ರಕೃತಿ ಗುಣದ ವಾತಾವರಣದಲ್ಲಿ ಉದ್ಭವಿಸಿದ್ದರೂ ಕೂಡ ಅದರಿಂದ ಅಬಾಧಿತನಾಗಿ ಉಳಿಯುತ್ತಾನೆ. ಇದು ಅವನ ಪರಮ ನಿಯಾಮಕ ಶಕ್ತಿಯ ದ್ಯೋತಕವಾಗಿದೆ. ಅವನು ಭೌತಿಕ ಪ್ರಕೃತಿ ಗುಣದ ವಾತಾವರಣದೊಳಗೆ ಬಂದರೂ ಕೂಡ ಮಾಯೆಯು ಅವನನ್ನು ಸ್ಪರ್ಶಿಸಲಾರದು. ಹಾಗಾಗಿ ಅವನಿಗೆ ಭೌತಿಕ ಗುಣಗಳನ್ನು ಯಾವುದೇ ಪ್ರಮಾಣದಲ್ಲಿಯೂ ಆರೋಪಿಸುವಂತಿಲ್ಲ. ಒಮ್ಮೆ ಹಿಂದಿನ ಕಲ್ಪಾಂತದಲ್ಲಿ ಹಯಗ್ರೀವನೆಂಬ ದಾನವನೊಬ್ಬನು ಪ್ರಳಯ ಕಾಲದಲ್ಲಿ ಬ್ರಹ್ಮನಿಂದ ವೈದಿಕ ಜ್ಞಾನವನ್ನು ಅಪಹರಿಸಲು ಬಯಸಿದನು. ಆದ್ದರಿಂದಲೇ ದೇವೋತ್ತಮ ಪರಮಪುರುಷನು ಸ್ವಯಂಭುವ ಮನುವಿನ ಅವಧಿಯ ಪ್ರಾರಂಭದಲ್ಲಿ ಮತ್ಸ್ಯಾವತಾರವನ್ನು ತಾಳಿ ವೇದಗಳನ್ನು ರಕ್ಷಿಸಿದನು. ಚಾಕ್ಷುಷ ಮನುವಿನ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಮಹಾ ಪುಣ್ಯ ಪುರುಷನಾದ ಸತ್ಯವ್ರತನೆಂಬ ರಾಜನಿದ್ದನು. ಅವನನ್ನು ರಕ್ಷಿಸುವ ಸಲುವಾಗಿ ಭಗವಂತನು 2ನೇ ಬಾರಿಗೆ ಮತ್ಸ್ಯಾವತಾರವನ್ನು ತಾಳಿದನು. ರಾಜ ಸತ್ಯವ್ರತನು ಆಮೇಲೆ ಸೂರ್ಯಪುತ್ರನಾದನು ಮತ್ತು ಶ್ರಾದ್ದದೇವನೆಂದೂ ಹೆಸರಾದನು. ದೇವೋತ್ತಮ ಪರಮಪುರುಷನು ಅವನನ್ನು ಮನುವಾಗಿ ಪ್ರತಿಷ್ಠಾಪಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ನಮ್ಗೆ ಮತ್ಸ್ಯಾವತಾರದ ಬಗ್ಗೆ ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡು ಹೋಗೋಣಂತೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಈ ಒಂದು 24ನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮಪುರುಷ ಅವರು ಮತ್ಸ್ಯಾವತಾರವನ್ನ ಅವರು ತಾಳ್ತಾರೆ, ಆ ಅವತಾರದಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ ಮತ್ಸ್ಯಾವತಾರದಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮಹಾರಾಜ ಸತ್ಯವ್ರತ ಅವರು ಜಲಪ್ರಳಯದಿಂದ ಅವರು ಹೇಗೆ ರಕ್ಷಿಸಲ್ಪಡ್ತಾರೆ ದೇವೋತ್ತಮ ಪರಮಪುರುಷನಿಂದ ಅಂತ ಹೇಳ್ಬಿಟ್ಟು ಅದನ್ನು ಸಹ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಭಗವಂತ ಅವರು ಸ್ವ ಅಂಶ ವಿಸ್ತರಣೆ ಮತ್ತೆ ವಿಭಿನ್ನಾಂಶ ವಿಸ್ತರಣೆಯನ್ನ ಅವರು ಪಡ್ಕೋತಾರೆ, ಅಂದ್ರೆ ವಿಸ್ತರಣೆಗೊಳ್ತಾರೆ ಅಲ್ವಾ. ಸೊ ಸ್ವ ಅಂಶ ವಿಸ್ತರಣೆಗಳು ಅಂತಂದ್ರೆ ಏನಂತ ನಾವು ತಿಳ್ಕೊಂಡಿದೀವಿ? ಸ್ವ ಅಂಶ ವಿಸ್ತರಣೆಗಳು ಅಂದ್ರೆ ಎಲ್ಲ ಅವರದೇ ವಿಸ್ತರಣೆ. ಅವರೆಲ್ಲ ಇವರೆಲ್ಲ ಎಲ್ಲ ಅವತಾರ ಎಲ್ಲ ತಕೊಂಡದವ್ರು ಸ್ವಾಂಶ, ನಾವೆಲ್ಲ ವಿಭಿನ್ನಾಂಶ, ಜೀವಿಗಳೆಲ್ಲ ವಿಭಿನ್ನಾಂಶ. ಅಲ್ವಾ. ಅಂದ್ರೆ ಭಗವಂತನಿಗೆ ಎಷ್ಟು ಶಕ್ತಿ ಇದೆಯೋ ಅವನ ಒಂದು ವಿಸ್ತರಣೆಗಳಿಗೂ ಸಹ ಅಷ್ಟೇ ಶಕ್ತಿ ಇದ್ದಾಗ ಅದನ್ನ ಸ್ವ ಅಂಶ ವಿಸ್ತರಣೆ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ನಾವು ಸಹ ಭಗವಂತನ ಗುಣಲಕ್ಷಣವನ್ನೇ ಹೊಂದಿದೀವಿ, ಆದ್ರೆ ಆ ಪ್ರಮಾಣದಲ್ಲಿ ತುಂಬಾ ಅಗಾಧವಾದ ವ್ಯತ್ಯಾಸ ಇದೆ ಅಲ್ವಾ. ಅದಕ್ಕೆ ನಮ್ಮನ್ನ ವಿಭಿನ್ನಾಂಶ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಸೊ ಭಗವಂತ ಈ ತರ ವಿಸ್ತರಣೆಗೊಳ್ತಾರೆ ಅಲ್ವಾ. ಅವ್ರು ಯಾವಾಗ ಈ ತರ ತಮ್ಮನ್ನ ತಾವು ವಿಸ್ತರಿಸ್ಕೊತಾರೆ, ಸ್ವ ಅಂಶವಾಗಿ ಅವರು ವಿಸ್ತರಿಸ್ಕೊಳ್ತಾರೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾರೆ ಅಲ್ವಾ, ಯಾವಾಗ ಅವರು ಒಂದು ಅವತಾರದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಯಾವಾಗ ಅವ್ರು ಬರ್ತಾರೆ ಭಗವಂತ? ನಮ್ಮನ್ನು ದುಷ್ಟರನ್ನು ಶಿಕ್ಷಿಸಲು ಹಾಗೂ ಭಕ್ತರನ್ನು ರಕ್ಷಿಸಲು, ಧರ್ಮ ಮತ್ತೆ ಸ್ಥಾಪನೆ ಮಾಡಲು, ಮತ್ತೆ ಅವರ ಲೀಲೆಯನ್ನ ತೋರಿಸ್ಲಿಕ್ಕೆ. ಯಾವುದು ಇದರಲ್ಲಿ ತುಂಬಾ ಮುಖ್ಯವಾದದ್ದು ಯಾವುದು? ಧರ್ಮವನ್ನು ಸ್ಥಾಪಿಸಲು. ಏನಂತ ಹೇಳ್ತಾರೆ? ಇದ್ ಮೂರನ್ನ ಮಾಡಿ ಅಲ್ವಾ. ಅವರು ತನ್ನ ಏನು ದೂತರನ್ನ ಅವ್ರು ಕಳಿಸ್ಬೋದು ಅಲ್ವಾ, ಗುರುಗಳನ್ನ ಕಳಿಸ್ಬೋದು, ಅವರೇ ಬರೋದ್ ಬೇಕಾಗಿಲ್ಲ ಖುದ್ದಾಗಿ. ಆದ್ರೆ ಭಗವಂತ ಖುದ್ದಾಗಿ ಬರ್ತಾರೆ. ಅವ್ರು ಏನಕ್ಕೋಸ್ಕರ ಬರ್ತಾರೆ? ಲೀಲೆ ಅವರ ಲೀಲೆ ತೋರಿಸ್ಲಿಕ್ಕೆ ಎಲ್ಲ.
ಅದಕ್ಕಿಂತ ಬೇರೆ ತುಂಬಾ ಬೇರೆ ತುಂಬಾ ಮುಖ್ಯ ಉದ್ದೇಶ ಭಕ್ತರ ರಕ್ಷಣೆಗಾಗಿ. ಅದಕ್ಕಿನ್ನ ಮುಖ್ಯವಾದ ಉದ್ದೇಶ ಭಕ್ತರ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಯಾರನ್ನಾದ್ರೂ ಕಳಿಸ್ಬೋದು, ಅವರ ದೂತರನ್ನ ಕಳಿಸ್ಬೋದು. ಏನಕ್ಕೋಸ್ಕರ ಬರ್ತಾರೆ? ತುಂಬಾ ಮುಖ್ಯವಾದ ಉದ್ದೇಶ. ಏನಕ್ಕೆ ಬರ್ತಾರೆ? ನಮ್ಮನ್ನು ಉದ್ಧಾರ ಮಾಡಿ ನಮ್ಗೆ ಭಗವದ್ಧಾಮಕ್ಕೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ. ಓಕೆ. ಅದನ್ನು ಸಹ ಅವರ ಶಿಷ್ಯರು ಮಾಡ್ಬೋದು, ಅಥವಾ ಅವರ ದೂತರು ಯಾರು ಬೇಕಾದ್ರೂ ಮಾಡ್ಬೋದು, ಅವರ ಸಹವರ್ತಿಗಳು ಯಾರು ಬೇಕಾದ್ರೂ ಮಾಡ್ಬೋದು. ತುಂಬಾ ಮುಖ್ಯವಾದ ಉದ್ದೇಶ ಏನು? ಭಕ್ತರಲ್ಲದವರನ್ನು ಶಿಕ್ಷಿಸ್ಲಿಕ್ಕೆ ಬರ್ತಾರೆ. ಅದಕ್ಕೂ ಅಷ್ಟೇ, ಅವರ ಸುದರ್ಶನ ಚಕ್ರನೇ ಸಾಕು, ಒಂದು ಸುನಾಮಿ ಸಾಕು, ಒಂದು ಏನು ಪ್ರಳಯ ಸಾಕು ದುಷ್ಟರನ್ನೆಲ್ಲ ಶಿಕ್ಷಿಸ್ಲಿಕ್ಕೆ. ಮುಖ್ಯ ಉದ್ದೇಶ ಏನು? ಭಕ್ತರನ್ನ ಸಂತೋಷ ಪಡಿಸ್ಲಿಕ್ಕೆ. ಇವಾಗ ನೋಡಿ, ಇವಾಗ ಅಕಸ್ಮಾತ್ ಇವಾಗ ನಿಮ್ಗೆ ಯಾರು ನಾಮನಿಷ್ಠಾಸ್ತ್ರ ಪ್ರಭುಗಳು ತುಂಬಾ ಇಷ್ಟ ಅಂತಂದ್ರೆ, ನಾಮನಿಷ್ಠಾಸ್ತ್ರ ಪ್ರಭುಜಿಗಳು ನಿಮ್ಮನೆಗೆ ಬಂದಾಗ ನಿಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರ ಬದಲು ಇವಾಗ ನಾನೇ ಅಂದ್ರೆ ನಾಮನಿಷ್ಠಾಸ್ತ್ರ ಪ್ರಭುಜಿಗೆ ಬರಕ್ ಆಗ್ತಿಲ್ಲ, ಸೊ ನನ್ನನ್ನ ಕಳ್ಸಿದ್ದಾರೆ ನಿಮ್ ಮನೆಗೆ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಯಾವ್ದು ತುಂಬಾ ಖುಷಿ ಕೊಡುತ್ತೆ? ಯಾರು ಇಷ್ಟ ಇರ್ತಾರೋ ಅವ್ರು ಬಂದಾಗ ತುಂಬಾ ಖುಷಿ. ಅಲ್ವಾ? ಯಾರು ಇಷ್ಟ ಇರ್ತಾರೋ ಅವ್ರು ಬಂದಾಗ ಅಲ್ವಾ? ಅವರ ರೆಪ್ರೆಸೆಂಟೇಟಿವ್ ಆಗಿ ಬೇರೆಯವ್ರು ಬರ್ಬೋದು, ಆದ್ರೆ ತುಂಬಾ ಖುಷಿ ಬರೋದು ಯಾವಾಗ? ನಾವ್ ಯಾರನ್ನ ತುಂಬಾ ಇಷ್ಟ ಪಡ್ತಿರ್ತೀವೋ ಅವ್ರು ಬಂದಾಗ ಅಲ್ವಾ? ಸೊ ಇವಾಗ ಅದೇ ತರನೇ ಇಲ್ಲಿ ದೇವೋತ್ತಮ ಪರಮ ಪುರುಷ ಅವರು ತನ್ನ ಭಕ್ತರನ್ನ ಸಂತೋಷ ಪಡಿಸ್ಲಿಕ್ಕೆ ಬರ್ತಾರೆ. ಇನ್ಯಾರೋ ಬಂದ್ರೆ ಅವ್ರಿಗೆ ಸಂತೋಷ ಆಗೋದಿಲ್ಲ, ಭಗವಂತನ ಭಕ್ತರಿಗೆ ಅಲ್ವಾ? ಸ್ವತಃ ಭಗವಂತನೇ ಬಂದಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಅದನ್ನ ಬೇರೆಯವ್ರು ಯಾರು ರೀಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಇವಾಗ ದುಷ್ಟರನ್ನ ಶಿಕ್ಷೆ ಕೊಡ್ಲಿಕ್ಕೆ ಆಗ್ಲಿ, ಶಿಷ್ಯರನ್ನ ಕಾಪಾಡ್ಲಿಕ್ಕೆ ಆಗ್ಲಿ, ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಅವ್ರು ಯಾರನ್ನ ಬೇಕಾದ್ರೂ ಕಳಿಸ್ಬೋದು, ಅವಾಗ ಕೆಲಸ ನಡೆಯುತ್ತೆ. ಆದ್ರೆ ತನ್ನ ಭಕ್ತರನ್ನ ಸಂತೋಷ ಪಡಿಸ್ಲಿಕ್ಕೆ ಖುದ್ದಾಗಿ ಅವರೇನೆ ಬರ್ಬೇಕಾಗುತ್ತೆ. ಅದು ಭಗವಂತನ ತುಂಬಾ ಮುಖ್ಯವಾದಂತಹ ಉದ್ದೇಶ. ಅದ್ರ ಜೊತೆ ಇದೆಲ್ಲ ಬೇರೆದೆಲ್ಲ ನಡೆಯುತ್ತೆ. ಸೊ ಇವಾಗ ಅವ್ರು ಬರ್ತಾರಲ್ಲ ತನ್ನ ಭಕ್ತರನ್ನ ಸಂತೋಷ ಪಡಿಸ್ಲಿಕ್ಕೆ, ಆಗ ದುಷ್ಟರನ್ನು ಅವರು ಶಿಕ್ಷಿಸ್ತಾರೆ, ಮತ್ತೆ ತನ್ನ ಭಕ್ತರನ್ನು ಸಹ ಅವರು ರಕ್ಷಣೆ ಮಾಡ್ತಾರೆ ಅಲ್ವಾ? ಮತ್ತೆ ಧರ್ಮವನ್ನು ಸಹ ಅವರು ಸಂಸ್ಥಾಪನೆ ಮಾಡ್ತಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ದೇವೋತ್ತಮ ಪರಮ ಪುರುಷ ಈ 3 ವಿಷಯಕ್ಕೋಸ್ಕರ ಅವರು ಅವತಾರವನ್ನ ಅವರು ಎತ್ತುತ್ತಾರೆ. ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ, ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ, ಮತ್ತೆ ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರೆ. ಸೊ ಭಗವಂತ ಗೋ ಬ್ರಾಹ್ಮಣ ಹಿತಾಯಚ ಅಲ್ವಾ? ಅವರು ಗೋವುಗಳಿಗೆ ಮತ್ತೆ ಬ್ರಾಹ್ಮಣರಿಗೆ ಅವರು ತುಂಬಾನೇ ಪ್ರಾಮುಖ್ಯತೆಯನ್ನ ಅವರು ಕೊಡ್ತಾರೆ. ಸೊ ಇವಾಗ ಗೋ ಮತ್ತೆ ಬ್ರಾಹ್ಮಣರು ಇಲ್ಲ ಅಂತಂದ್ರೆ ಒಂದು ರಾಜ್ಯದಲ್ಲಿ ಸಂಸ್ಕೃತಿ ಅನ್ನೋದೇ ಇಲ್ಲ ಅಂತ ಅರ್ಥ ಅಲ್ವಾ? ಸೊ ಅದಕ್ಕೆ ಅವರು ಗೋ ಮತ್ತೆ ಬ್ರಾಹ್ಮಣರಿಗೆ ತುಂಬಾನೇ ಅವರು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಸೊ ನಾವು ನೋಡಿದ್ವಿ ಅಲ್ವಾ, ಇದು ಬಲಿ ಮಹಾರಾಜನು ಅಷ್ಟೇನೆ. ಅವ್ರು ಇವಾಗ ಬ್ರಾಹ್ಮಣರ ಒಂದು ಮಾತನ್ನ ಕೇಳಿ ಅವರ ಆಜ್ಞೆಯ ಅನುಗುಣವಾಗಿ ಅವರು ನಡೀತಾ ಇದ್ದಿದ್ರಿಂದ ಅವರು ಏನು ಬಲಿ ಮಹಾರಾಜನನ್ನ ಅಂದ್ರೆ ಅತಿಥಿ ಮಾತೆ ಕೇಳ್ಕೊಂಡ್ರು ಸಹ ಇಂದ್ರನ ಸ್ಥಾನ ಈ ತರ ಆಗಿದೆ, ದೇವತೆಗಳೆಲ್ಲರನ್ನೂ ಸಹ ಈಗ ಚೆಲ್ಲಾಪಿಲ್ಲಿಯಾಗಿ ಅವ್ರು ಇವಾಗ ಎಲ್ಲೆಲ್ಲೋ ಔತ್ಕೊಂಡಿದ್ದಾರೆ. ಅವರು ಈ ತರ ಸ್ವರ್ಗವನ್ನು ಸಹ ಬಲಿ ಮಹಾರಾಜ ವಶಪಡಿಸ್ಕೊಂಡಿದ್ದಾನೆ, ನನ್ನ ಮಕ್ಕಳನ್ನ ಕಾಪಾಡು ಅಂತ ಹೇಳಿದಾಗ ಅವರು ವಿಷ್ಣು ಏನ್ ಹೇಳ್ತಾರೆ? ಇವಾಗ ನಾನು ಬಲಿ ಮಹಾರಾಜನನ್ನ ಮುಟ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗ ಅವನು ಬ್ರಾಹ್ಮಣರ ರಕ್ಷಣೆಯಲ್ಲಿ ಇದ್ದಾರೆ, ಆ ಕಾಲ ಬರ್ಲಿ ಅವಾಗ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಭಗವಂತನಿಗೂ ಸಹ ಇವಾಗ ಯಾರಾದ್ರೂ ಸಹ ಆ ಬ್ರಾಹ್ಮಣರಿಗೆ ಅವರು ಗೌರವವನ್ನ ಕೊಡ್ತಾ ಅವರ ಮಾತಿನ ಅನುಜ್ಞೆ ಪ್ರಕಾರನೇ ನಡೀತಾ ಇದ್ರೆ ಭಗವಂತನು ಸಹ ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಭಗವಂತ ಅಷ್ಟು ಮಹತ್ವವನ್ನ ಕೊಡ್ತಾರೆ ಗೋವುಗಳಿಗೆ, ಬ್ರಾಹ್ಮಣರಿಗೆ, ದೇವತೆಗಳಿಗೆ, ಭಕ್ತರಿಗೆ, ಮತ್ತೆ ಈ ವೈದಿಕ ಧರ್ಮ ಏನಿದೆ ಇವುಗಳ ರಕ್ಷಣೆಗೋಸ್ಕರ ಅವರು ವಿಶೇಷವಾಗಿ ಅವರು ಕಾಳಜಿಯನ್ನ ವಹಿಸ್ತಾರೆ. ಅದಕ್ಕೋಸ್ಕರ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಅವರು ಅವತಾರವನ್ನು ಸಹ ಅವರು ಎತ್ತುತ್ತಾರೆ. ಹೀಗೆ ಅವರು ವಿವಿಧ ರೂಪಗಳಲ್ಲಿ ಕೆಲವು ವೇಳೆ ಅವರು ನರಸಿಂಹನಾಗಿ ಬರ್ತಾರೆ, ವಾಮನ ದೇವನಾಗಿ ಅವ್ರು ಬರ್ತಾರೆ, ಕೂರ್ಮಾವತಾರದಲ್ಲಿ ಬರ್ತಾರೆ ಅಲ್ವಾ? ಆ ಒಂದು ಸಮಯದಲ್ಲಿ ಅವರು ಯಾವ ಒಂದು ರೂಪದಲ್ಲಿ ಬರ್ಬೇಕೋ ಆ ರೂಪವನ್ನ ಧರಿಸ್ತಾರೆ ಅಲ್ವಾ? ನಾವ್ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾಗಿರೋದೇನು? ಸೊ ಇವಾಗ ಅವರು ಏನು ವರಾಹಾವತಾರದಲ್ಲಿ ಬಂದ್ರು ಅಲ್ವಾ? ನಾವು ಹಂದಿಯನ್ನ ಎಷ್ಟು ತುಚ್ಛವಾಗಿ ನಾವು ನೋಡ್ತೀವಿ ಅಲ್ವಾ? ಆದ್ರೆ ಭಗವಂತ ಅವರು ಆ ವರಾಹಾವತಾರದಲ್ಲಿ ಬಂದ್ರು ಸಹ ಅವ್ರು ಯಾವಾಗ್ಲೂ ಸಹ ಆ ಒಂದು ಪೂಜನೀಯ ಸ್ಥಾನವನ್ನ ಅವರು ಪಡ್ಕೊಂತಾರೆ ಅಲ್ವಾ? ಸೊ ಅವ್ರು ಯಾವಾಗ್ಲೂ ಆ ಒಂದು ವರಾಹ ಅವತಾರದಲ್ಲೂ ಸಹ ಅವರು ಸುಂದರವಾಗಿ ಅವರು ಕಾಣ್ತಾರೆ ಅಲ್ವಾ? ಮತ್ತೆಲ್ಲರೂ ಸ್ತುತಿಯನ್ನ ಮಾಡ್ತಾರೆ. ಅವರು ವರಾಹ ಅವತಾರದಲ್ಲಿ ಬಂದ್ರು ಸಹ ಅವ್ರನ್ನ ಹಾಡಿ ಕೊಂಡಾಡ್ತಾರೆ. ದೇವತೆಗಳು, ಋಷಿ ಮುನಿಗಳು, ಸಾಧು ಸತ್ಪುರುಷರೆಲ್ಲರನ್ನೂ ಸಹ ಅವ್ರನ್ನ
ಕೊಂಡಾಡ್ತಾರೆ. ಸೊ ಭಗವಂತ ಅವ್ರು ಯಾವುದೇ ಒಂದು ರೂಪದಲ್ಲಿ ಬಂದ್ರು ಸಹ ಅವರು ಭಗವಂತ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅವನು ಭೌತಿಕ ಪ್ರಕೃತಿ ಗುಣದ ವಾತಾವರಣದಲ್ಲಿ ಉದ್ಭವಿಸಿದ್ರು ಕೂಡ ಅದರಿಂದ ಅಬಾಧಿತನಾಗಿ ಉಳಿಯುತ್ತಾನೆ ಅಲ್ವಾ. ಭಗವಂತ ಇಲ್ಲಿ ಭೂಮಿಗೆ ಬಂದ್ರು ಸಹ ಸಾಮಾನ್ಯ ಜನಗಳು ಏನ್ ಅನ್ಕೋತಾರೆ, ಅವರು ಸಹ ನಮ್ ತರನೇ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅನ್ಕೋತಾರೆ ಅಲ್ವಾ. ಆದ್ರೆ ಅವ್ರು ಯಾವತ್ತೂ ಸಹ ಈ ಒಂದು 3 ಗುಣಗಳಿಂದ ಅವರ 3 ಗುಣಗಳ ಒಂದು ಆಡಳಿತಕ್ಕೆ ಅವರು ಒಳಪಟ್ಟಿರೋದಿಲ್ಲ ಅಲ್ವಾ. 3 ಗುಣಗಳಿಗೆ ಅವರು ಅವರ ಹಿಡಿತದಲ್ಲಿ ಇರೋದಿಲ್ಲ ಅಲ್ವಾ. ಅದ್ರ ಬದಲು ನಾವು ನೋಡಿರೋ ಹಾಗೆನೆ ಆ ಚಿತ್ರವನ್ನ ನಾವು ಜ್ಞಾಪಿಸ್ಕೊಂಡ್ರೆ ಸತ್ವ ರಜೋ ತಮೋ ಗುಣ 3 ದೇವತೆಗಳು ಅವ್ರ ಮೇಲ್ಗಡೆ ಕೃಷ್ಣ ಇದ್ದಾರೆ ಅಲ್ವಾ. ಕೃಷ್ಣ ಹೇಳ್ದಾಗೆ ಈ ಒಂದು ಏನು ಭೌತಿಕ ಶಕ್ತಿ ಕೇಳುತ್ತೆ ಅಲ್ವಾ. ಅವರ ಮಾತನ್ನ, ಕೃಷ್ಣನ ಮಾತನ್ನ ಭೌತಿಕ ಶಕ್ತಿ ಕೇಳೋದು, ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದೇ ತರ ನಮ್ಗೆ ಗೊತ್ತಿರೋ ಹಾಗೆನೆ ಕೃಷ್ಣನಿಗೂ ನಮ್ಗೆ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ. ಹೌದು, ನಾವು ಭಗವಂತನ ವಿಭಿನ್ನ ಅಂಶ, ಆದ್ರೆ ಎಷ್ಟೊಂದು ವ್ಯತ್ಯಾಸ ಇದೆ. 1-2-3 ವ್ಯತ್ಯಾಸ ಹೇಳ್ತೀರಾ ಯಾರಾದ್ರೂ? ಏನೆಲ್ಲ ವ್ಯತ್ಯಾಸ ಇದೆ ನಮಗೂ ಭಗವಂತನಿಗೆ ಅಂತ ಹೇಳ್ಬಿಟ್ಟು? ನಮ್ಗೆ ಮೃತ್ಯು ಎಲ್ಲ ಉಂಟು, ನಾವು ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲಿ ಒಳಪಟ್ಟಿದ್ದೇವೆ. ಹಾ, ಸೊ ಭಗವಂತನಿಗೆ ಆ ಒಂದು ಜನ್ಮ ಮೃತ್ಯು ಜರಾ ವ್ಯಾಧಿ ಅನ್ನೋದು ಇಲ್ಲ. ಮತ್ತೆ ಇವಾಗ ನಾವು ನಮ್ಗೆ ಇವರೇ ತಂದೆ ತಾಯಿ ಇರ್ಲಿ ಅಂತ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಆದ್ರೆ ಭಗವಂತ ಏನ್ ಮಾಡಿದ್ರು, ನನ್ಗೆ ಇವರೇನೆ ತಂದೆ ತಾಯಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಗರ್ಭದಲ್ಲಿ ಅವರು ಬರ್ತಾರೆ ಅಲ್ವಾ. ನಮ್ಗೆ ನೋಡ್ಲಿಕ್ಕೆ ಅವರು ಜನ್ಮವನ್ನ ಪಡಿತಾ ಇದ್ದಾರೆ ಅಂತ ಅನ್ಸುತ್ತೆ, ಆದ್ರೆ ಅವರು ಅಲ್ಲಿ ಅವತರಿಸ್ತಾರೆ ಅಷ್ಟೇನೆ ಅಲ್ವಾ. ಅವ್ರು ಕಾಣಿಸ್ಕೋತಾರೆ ಅಲ್ಲಿ, ಅವ್ರು ಯಾವ್ದೇ ಒಂದು ರೂಪದಲ್ಲಿ ಅವರು ಕಾಣಿಸ್ಕೋಬಹುದು. ಮತ್ತೆ ಇನ್ನೇನ್ ವ್ಯತ್ಯಾಸ ಇದೆ ನಮಗೂ ಭಗವಂತನಿಗೂ? ಪ್ರತಿಯೊಬ್ಬರಿಗೂ ಹಿಂದೆ ಮುಂದೆ ಆಗಲಿ ಎಲ್ಲ ನೆನಪಿನ ಶಕ್ತಿ ಅವ್ರಿಗಿದೆ, ನಮ್ಗಿಲ್ಲ ಮಾತಾಜಿ ಅಲ್ವಾ. ಅವ್ರಿಗೆ ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲದರ ಜ್ಞಾನ ಅರಿವು ನೆನಪು ಅವ್ರಿಗಿದೆ ಅಲ್ವಾ. ಸೊ ನಮ್ಗೆ ಹಿಂದಿನ ಜನ್ಮದಲ್ಲಿ ನಾವ್ ಏನಾಗಿದ್ವಿ ಅಂತಾನೆ ಗೊತ್ತಿಲ್ಲ. ಹಿಂದಿನ ಜನ್ಮ ಬೇಡ, ಈ ಜನ್ಮದಲ್ಲೇ ನಮ್ಗೆ ಹಿಂದೆ ಏನಾಯ್ತು ಅಂತ ಒಂದ್ ಗಂಟೆ ಹಿಂದೆ ನೆನಪಿರೋದಿಲ್ಲ. ನೆನಪಿರೋದಿಲ್ಲ ನಮ್ಗೆ ಅಲ್ವಾ. ಮತ್ತೆ ಇನ್ನೇನು ವ್ಯತ್ಯಾಸ ಇದೆ? ಸಚ್ಚಿದಾನಂದ ಮಾತಾಜಿ, ಹರೇ ಕೃಷ್ಣ. ಅಲ್ವಾ, ಸತ್ ಚಿತ್ ಆನಂದ ಸ್ವರೂಪಿಯವರು ಅಲ್ವಾ. ಅವರು ಪರಿಪೂರ್ಣವಾಗಿ ಎಲ್ಲವೂ ಸಹ 100% ಇದೆ ಅವ್ರಿಗೆ ಅಲ್ವಾ. ಜ್ಞಾನನೇ ಆಗ್ಲಿ, ಮತ್ತೆ ಅವರು ಶಾಶ್ವತವಾಗಿರುವಂತವ್ರು. ಅವ್ರ ದೇಹ ಬದಲಾವಣೆಗೆ ಒಳಗಾಗೋದಿಲ್ಲ ಅಲ್ವಾ. ಇವಾಗ ಅವರು ಮಹಾಭಾರತ ಯುದ್ಧದ ಸಮಯದಲ್ಲೂ ಸಹ ಸೊ ಅವರಿಗೆ 70 ವರ್ಷ ಮೇಲೆ ದಾಟಿದ್ರು ಸಹ ಅವರು ನವ ಯುವಕನ ತರಾನೇ ಅವ್ರು ಕಾಣ್ತಾ ಇದ್ರು ಅಲ್ವಾ. ಸೊ ಅವ್ರು ನಾವ್ ಯಾವ್ದೇ ಒಂದು ಫೋಟೋವನ್ನ ನೋಡಿಲ್ಲ ಕೃಷ್ಣ ಅವರು ವಯಸ್ಸಾಗಿರೋ ತರ ಅಲ್ವಾ. ಸೊ ಅವ್ರು ಯಾವಾಗ್ಲೂ ಚಿರ ಯುವಕನ ತರನೇ ಅವರು ಇರ್ತಾರೆ, ನವ ಯೌವನದಲ್ಲೇನೆ ಅವರು ಇರ್ತಾರೆ. ಮತ್ತೆ ಇನ್ನೇನ್ ವ್ಯತ್ಯಾಸ ಇದೆ? ಸೃಷ್ಟಿ ಸ್ಥಿತಿ ಲಯ ಎಲ್ಲ ಅವರದೇ ಕಂಟ್ರೋಲ್ ಅಲ್ಲಿ ಉಂಟು. ಭಗವಂತನ ನಿಯಂತ್ರಣದಲ್ಲೇ ಎಲ್ಲವೂ ಇದೆ ಅಲ್ವಾ. ನಾವು ಅವರ ನಿಯಂತ್ರಣಕ್ಕೆ ಒಳಗಾಗಿದ್ದೀವಿ. ನಮ್ಗೆ ಜಸ್ಟ್ ನಮ್ಮ ದೇಹವನ್ನೇ ನಾವು ನಿಯಂತ್ರಣ ಮಾಡ್ಕೊಳಿಕ್ ಆಗಲ್ಲ. ನನ್ಗೆ ಇವಾಗ ಏನು ಬಾತ್ರೂಮ್ ಹೋಗ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ಎದ್ದು ಹೋಗ್ಬೇಕು ಅಲ್ವಾ. ನನಗೆ ನನ್ನ ದೇಹವನ್ನೇ ನನಗೆ ನಿಯಂತ್ರಿಸ್ಲಿಕ್ಕೆ ಆಗಲ್ಲ. ಈ ತರ ಸ್ಥಿತಿಯಲ್ಲಿ ಇದ್ದಾಗ ನಾನು ಈ ಒಂದು ಏನು ಬ್ರಹ್ಮಾಂಡಗಳನ್ನೇ ಆಗ್ಲಿ ಅಥವಾ ಏನನ್ನಾದ್ರೂ ನಾನು ಏನನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ. ಸೊ ನಾವ್ ಯಾವ್ದನ್ನು ಸಹ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಮಾಯೆಗೆ ಒಳಗಾಗಿದ್ದೇವೆ. ಭಗವಂತ ಇಲ್ಲಿ ಇದ್ರು ಅವರಿಗೆ ಅಂತ ಮಾಯದ ಎಫೆಕ್ಟ್ ಇಲ್ಲ, ಅವತರಿಸಿ ಬಂದ್ರು ಅವರು. ಅವ್ರೆಲ್ಲೇ ಇದ್ರು ಸಹ ಅವ್ರ ಮಾಯೆಗೆ ಒಳಗಾಗೋದಿಲ್ಲ ಅಲ್ವಾ. ನಾವು ಮಾಯೆಗೆ ಒಳಗಾಗ್ತೀವಿ. ಮತ್ತೆ ಭಗವಂತ ಎಲ್ಲದರ ಒಡೆಯ ಮಾತಾಜಿ, ಎಲ್ಲದರ ಒಡೆಯ. ಭಗವಂತ ಎಲ್ಲದರ ಒಡೆಯ ಅಲ್ವಾ. ಸೊ ನಾವು ನಮ್ಮ ಸ್ಥಿತಿ ಏನು, ನಮ್ಮ ಪಾಲನ ಮಾತ್ರ ನಾವು ತಗೋಬೇಕು. ಆ ಈಶಾವಾಸ್ಯ ತತ್ವದಲ್ಲಿ ಮಾತ್ರ ನಾವು ಬದುಕ್ಬೇಕು ಅಲ್ವಾ. ಮತ್ತೆ ಇನ್ನೇನಿದೆ, ಇನ್ನೇನ್ ವ್ಯತ್ಯಾಸಗಳನ್ನ ನಾವು ತಿಳ್ಕೊಂಡಿದೀವಿ? ನಾವು ಅಣು, ಭಗವಂತ ವಿಭು. ನಾವು ಅಣು, ಭಗವಂತ ವಿಭು ಅಲ್ವಾ. ಸೊ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೇನೆ ಆಗೋದಿಲ್ಲ ಅಲ್ವಾ. ಆ ಭಗವಂತನ ಆ ಗುಣಗಾನವನ್ನ ಆ ಅನಂತ ಶೇಷ ಅವರು ತನ್ನ 1000 ಬಾಯಿಂದ ಅವರು ಹೊಗಳ್ತಾ ಇದ್ದಾರೆ. ಈಗ್ಲೂ ಸಹ ಅದನ್ನ ಅವರು ಮುಗಿಸ್ಲಿಕ್ಕೆ ಆಗಿಲ್ಲ ಅಲ್ವಾ. ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಅನುಗ್ರಹ ಇದ್ರೆ ಮಾತ್ರ ನಾವು ಅವ್ರನ್ನ ಸ್ವಲ್ಪ ಅಷ್ಟೋ ಇಷ್ಟೋ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಇನ್ನೇನು ವ್ಯತ್ಯಾಸ ಇದೆ? ನಮ್ಗೆ ತಿನ್ಬೇಕಾದ್ರೆ ಬಾಯಿಯೇ ಯೂಸ್ ಮಾಡ್ಬೇಕು, ಕೈ ಯೂಸ್ ಮಾಡ್ಬೇಕು, ಕೇಳ್ಬೇಕಾದ್ರೆ ಕಿವಿ. ಭಗವಂತನಿಗೆ ಯಾವ ಆಕ್ಟಿವಿಟಿ ಯಾವ್ದ್ರಲ್ಲೂ ಮಾಡ್ಬೋದು ಅವ್ರು ಅಲ್ವಾ. ಸೊ ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಲ್ವಾ. ಭಗವಂತ ತನ್ನ ಯಾವುದೇ ಒಂದು ಅಂಗದಿಂದ ಇನ್ನೊಂದು ಅಂಗದ ಕೆಲಸವನ್ನ ಅವರು ಮಾಡ್ಬೋದು ಅಲ್ವಾ. ಮತ್ತೆ ಹರಿ ಬೋಲ್. ಸೊ ಎಷ್ಟೊಂದು ಹೇಳಿದ್ವಿ ಅಲ್ವಾ. ಸೊ ಇವಾಗ ನಮ್ಗೆ ಇಲ್ಲೊಂದನ್ನ ಹೇಳ್ತಾ ಇದಾರೆ, ಏನಂತಂದ್ರೆ ಅವ್ರಿಗೆ ಭೌತಿಕ ಪ್ರಪಂಚಕ್ಕೆ ಬಂದ್ರು ಸಹ ಅವರು ಈ ಮಾಯೆಯಿಂದ ಅವರು ಅಬಾಧಿತರಾಗಿ ಅವರು ಉಳಿತಾರೆ. ಸೊ ಇದು ಅವನ ಪರಮ ನಿಯಾಮಕ ಶಕ್ತಿಯ ದ್ಯೋತಕವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಭೌತಿಕ ಪ್ರತಿಗುಣದ ವಾತಾವರಣದೊಳಗೆ ಬಂದರೂ ಕೂಡ ಮಾಯೆಯು ಅವನನ್ನ
ಸ್ಪರ್ಶಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ ಭೌತಿಕ ಗುಣಗಳನ್ನು ಯಾವುದೇ ಪ್ರಮಾಣದಲ್ಲಿಯೂ ಆರೋಪಿಸುವಂತಿಲ್ಲ ಅಲ್ವಾ. ನಾವ್ ಇನ್ನೊಂದನ್ನ ಹೇಳಿಲ್ಲ, ಇವಾಗ ಅವ್ರು ಇಲ್ಲಿ ಬಂದಾಗ ಅವ್ರು ಯಾವುದೇ ಒಂದು ಕರ್ಮವನ್ನ ಮಾಡಿದ್ರು ಸಹ ಆ ಕರ್ಮದ ಪ್ರತಿಕ್ರಿಯೆಗೆ ಅವ್ರು ಒಳಗಾಗ್ತಾರ. ನಾವಿಲ್ಲಿ ಏನೇ ಒಂದು ಚಿಕ್ಕ ಕೆಲಸ ಮಾಡಿದ ತಕ್ಷಣ ನಮ್ಗಲ್ಲೊಂದು ಪ್ರತಿಕ್ರಿಯೆ ಬಂದ್ಬಿಡುತ್ತೆ. ಭಗವಂತನಿಗೆ ಆತರ ಇದೆಯಾ? ಇಲ್ಲ. ಇಲ್ಲ ಇಲ್ಲ. ಅಲ್ವಾ. ಅವ್ರಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಸಹ ಅದು ಅವರ ಲೀಲೆಗಳು ಅಲ್ವಾ. ಸೊ ಅವರು ಲೀಲೆಗೋಸ್ಕರ ಅವರು ಆ ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾರೆ. ಮತ್ತೆ ಬೇರೆಯವರು ಅಂತಂದ್ರೆ ಯದ್ಯದ್ ಆಚರತಿ ಶ್ರೇಷ್ಠ, ಅವರನ್ನ ಅನುಸರಿಸ್ತಾರಲ್ವಾ, ಅವರು ಶ್ರೇಷ್ಠ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಅವ್ರನ್ನ ಅನುಸರಿಸ್ತಾರೆ ಅಂತ ಹೇಳ್ಬಿಟ್ಟು ಅವರು ಆ ಕರ್ಮಗಳನ್ನ ಅವರು ಮಾಡ್ತಾರೆ ಅಲ್ವಾ. ಒಮ್ಮೆ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಘಟನೆ ನಡೀತು ಅಂತ ಹೇಳ್ಬಿಟ್ಟು. ಒಂದ್ಸತಿ ಹಿಂದಿನ ಕಲ್ಪಾಂತದಲ್ಲಿ ಹಯಗ್ರೀವನೆಂಬ ದಾನವನೊಬ್ಬ ಪ್ರಳಯ ಕಾಲದಲ್ಲಿ ಬ್ರಹ್ಮನಿಂದ ವೈದಿಕ ಜ್ಞಾನವನ್ನ ಅಪಹರಿಸಲು ಬಯಸಿದನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲನೇ ಮನು ಅಂದ್ರೆ ಸ್ವಯಂಭುವ ಮನುವಿನ ಸಮಯದಲ್ಲಿ ಇದು ನಡೆದಿರುವಂತದ್ದು. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಹಯಗ್ರೀವ ಅನ್ನೋ ಒಬ್ಬ ರಾಕ್ಷಸ ಇದ್ದ. ಅವನೇನ್ ಮಾಡ್ತಾನೆ, ಬ್ರಹ್ಮನ ಆ 4 ವೇದಗಳೇನಿದೆ ಅದನ್ನ ಅಪಹರಿಸ್ಲಿಕ್ಕೆ ನೋಡ್ತಾರೆ. ಇವಾಗ ನಾವ್ ಇದಕ್ಕಿಂತ ಮುಂಚೆ ನಾವು ನೋಡಿರೋ ಹಾಗೇನೆ ಇಲ್ಲಿ ಏನ್ ಹೇಳಿದ್ರು, ಗೋವುಗಳು, ಬ್ರಾಹ್ಮಣರು, ದೇವತೆಗಳು, ಭಕ್ತರು, ವೈದಿಕ ಧರ್ಮ ಅಲ್ವಾ, ಇದ್ರಲ್ಲಿ ಯಾವ್ದಕ್ಕೆ ತೊಂದರೆ ಬಂದ್ರು ಸಹ ಭಗವಂತ ಅವನ ಅವತಾರ ಮಾಡ್ಬಿಡ್ತಾನೆ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಆ ವೇದಗಳೇ ಇಲ್ಲ ಅಂತಂದ್ರೆ ಈ ಸೃಷ್ಟಿಗೆ ಅದೇ ಒಂದು ತಳಪಾಯ ಅಲ್ವಾ. ನಾವ್ ಹೇಗೆ ಜೀವನವನ್ನ ಮಾಡ್ಬೇಕಂತಾನೆ ನಮ್ಗೆ ಭಗವಂತ ಆ ವೇದಗಳಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ವೇದಗಳಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಒಂದು ಮಾರ್ಗದರ್ಶನವೇ ಇರೋದಿಲ್ಲ. ಅದಕ್ಕೋಸ್ಕರ ಭಗವಂತನು ಇವಾಗ ಅವತಾರ ಮಾಡ್ಬಿಡ್ತಾ ಇದ್ದಾರೆ. ಅವ್ರು ಇವಾಗ ಯಾರು ಸ್ವಯಂಭುವ ಮನುವಿನ ಸಮಯದಲ್ಲಿ ಈಗ ಅವರು ಮತ್ಸ್ಯಾವತಾರವನ್ನ ಅವರು ತಾಳಿ ಅವರು ಆ ವೇದಗಳನ್ನ ರಕ್ಷಣೆ ಮಾಡಿ ಅವರು ಬ್ರಹ್ಮದೇವನಿಗೆ ಅವರು ಕೊಡ್ತಾರೆ. ಸೊ ಅದಾದ್ಮೇಲೆ ಇನ್ನೊಂದ್ಸತಿ ಅವರು ಮತ್ಸ್ಯಾವತಾರದಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಯಾವ ಒಂದು ಮನ್ವಂತರದಲ್ಲಿ ಅವರು ಬಂದಿದ್ದಾರೆ, ಚಾಕ್ಷುಷ ಮನ್ವಂತರದಲ್ಲಿ ಅವರು ಬರ್ತಾರೆ. ಚಾಕ್ಷುಷ ಮನುವಿನ ಆಳ್ವಿಕೆಯಲ್ಲಿ ಏನಾಗ್ತಿದೆ ಅಂದ್ರೆ ಒಬ್ಬ ತುಂಬಾ ಮಹಾಪುಣ್ಯ ಪುರುಷನಾದ ಒಬ್ಬ ರಾಜ ಇರ್ತಾನೆ. ಅವನು ಸತ್ಯವ್ರತ ಅಂತ ಹೇಳ್ಬಿಟ್ಟು ಅವನನ್ನ ಆ ಪ್ರಳಯ ಕಾಲದಲ್ಲಿ ಆ ಬ್ರಹ್ಮನ ಆ ಒಂದು ದಿನ ಮುಗ್ದು ರಾತ್ರಿ ಬರೋ ಸಮಯದಲ್ಲಿ ಪ್ರಳಯ ಆಗತ್ತೆ ಅಲ್ವಾ. ಆ ಸಮಯದಲ್ಲಿ ಈ ಸತ್ಯವ್ರತ ರಾಜನನ್ನ ರಕ್ಷಿಸ್ಬೇಕು ಅಂತ ಹೇಳ್ಬಿಟ್ಟು ಭಗವಂತ ಅವ್ರ 2ನೇ ಬಾರಿಗೆ ಅವರು ಮತ್ಸ್ಯಾವತಾರವನ್ನ ಅವರು ತಾಳ್ತಾ ಇದ್ದಾರೆ. ಸೊ ರಾಜ ಸತ್ಯವ್ರತ ಆಮೇಲೆ ಈಗ ನಮ್ಮ ಒಂದು ಮನ್ವಂತರ, ಈ ಒಂದು ಮನ್ವಂತರದ ಹೆಸರೇನು? ಹರೇ ಕೃಷ್ಣ. ನಮ್ಮ ಮನ್ವಂತರದ ಹೆಸರೇನು? ವೈವಸ್ವತ ಮನ್ವಂತರ. ನೋಡಿ ಇವಾಗ ಈ ವೈವಸ್ವತ ಮನ್ವಂತರದಲ್ಲಿ ಈ ಸತ್ಯವ್ರತ ಮುನಿನೇ ಈಗ ಸೂರ್ಯನ ಪುತ್ರನಾಗಿ ಅವನು ಬಂದಿದ್ದಾರೆ. ಸೊ ಅವ್ರನ್ನ ವೈವಸ್ವತ ಮನು ಅಂತ ಹೇಳ್ಬಿಟ್ಟು ಕರೀತಾರೆ. ಅವ್ರನ್ನ ಶ್ರಾದ್ದ ದೇವ ಅಂತನೂ ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ದೇವೋತ್ತಮ ಪರಮಪುರುಷ ಅವ್ರನ್ನ ಮನುವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದ್ರೆ ಅವ್ರು ಇವಾಗ ಮನುವಾಗಿದ್ದಾರೆ, ನಮ್ಗೆ ಮನುವಾಗಿರೋದು. ಸೊ ಈ ಸೂರ್ಯಪುತ್ರನಾದ ಯಾರು? ವೈವಸ್ವತ ಮನು. ಸೊ ನಮ್ಮ ಒಂದು ಸೂರ್ಯನ ಹೆಸರೇನು? ನಮ್ಮ ಸೂರ್ಯನ ಹೆಸರೇನು? ವಿವಸ್ವಾನ್. ವಿವಸ್ವಾನ್. ಸೊ ಅವರ ಮಗ ವೈವಸ್ವತ. ಸೊ ವೈವಸ್ವತ ಮನುವಾಗಿ ಅವ್ರು ಇವಾಗ ಬಂದಿದ್ದಾರೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಮಾತಾಜಿ, ಆ ಬ್ರಹ್ಮನಿಂದ ಅದು ಮಧು ಕೈಟಭ ತಕೊಳ್ಳುದಲ್ಲ ಮಾತಾಜಿ, 4 ವೇದಗಳನ್ನು? ಅದು ಒಂದ್ಸತಿ ಆಗುತ್ತೆ ಅನ್ಸುತ್ತೆ ಮಾತಾಜಿ. ಇದು ಬೇರೆ ಟೈಮಲ್ಲಿ ಆಗುತ್ತೆ. ಹಲವಾರು ಬಾರಿ ಅದನ್ನ ಅಪಹರಿಸ್ಲಿಕ್ಕೆ ನೋಡ್ತಾರೆ. ಸೊ ಇದು ಹಯಗ್ರೀವ ರಾಕ್ಷಸ ಒಂದ್ಸತಿ ಮಾಡ್ತಾರೆ. ಹಯಗ್ರೀವಸ ನಾವು ಹೇಳ್ತೇವೆ, ಅದು ಒಂದು ಅವತಾರ ಹೇಳ್ತೇವಲ್ಲ ಮಾತಾಜಿ? ಹೌದು ಮಾತಾಜಿ. ವಿಷ್ಣುನ ಅಲ್ಲ, ಹಯಗ್ರೀವ ಅಂತ ದಾನವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಕುದುರೆ ರೂಪದ್ದು ಒಂದು ಅವತಾರ ಇದೆ ಅಲ್ವಾ, ನೀವು ಅದನ್ನ ಹೌದು. ಹಯಗ್ರೀವ. ಹೌದು, ಹಯಗ್ರೀವ ಅಂತ ಒಂದು ಅವತಾರ ಇದೆ. ಬಟ್ ಇಲ್ಲಿ ಹಯಗ್ರೀವನ ಒಬ್ಬ ದಾನವ, ಇಲ್ಲಿ ರಾಕ್ಷಸ ಅಂತ ಹೇಳ್ತಾ ಇದ್ದಾರೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನ ಅನುಗ್ರಹವನ್ನು ಸಂಪಾದಿಸಲು ರಾಜ ಸತ್ಯವ್ರತನು ಕೇವಲ ನೀರನ್ನು ಮಾತ್ರ ಆಹಾರವಾಗಿ ತೆಗೆದುಕೊಳ್ಳುವಂತಹ ಒಂದು ವ್ರತವನ್ನು ಆಚರಿಸಿದನು. ಜಪಮಾಲಾ ನದಿಯ ತಟದಲ್ಲಿ ವ್ರತವನ್ನು ಆಚರಿಸುತ್ತಿದ್ದಾಗ ಜಲಾಂಜಲಿಯನ್ನು ಅರ್ಪಿಸುವಾಗ ಒಂದು ಸಣ್ಣ ಮೀನನ್ನು ಕಂಡನು. ಆ ಮೀನು ರಾಜನಿಗೆ ತನ್ನನ್ನು ಸುರಕ್ಷಿತವಾದ ಸ್ಥಳದಲ್ಲಿಟ್ಟು ರಕ್ಷಿಸುವಂತೆ ವಿನಂತಿಸಿತು. ರಾಜನಿಗೆ ಆ ಸಣ್ಣ ಮೀನು ದೇವೋತ್ತಮ ಪರಮಪುರುಷ ಎಂದು ತಿಳಿಯದೇ ಇದ್ದರೂ ಕೂಡ ತಾನೊಬ್ಬ ರಾಜನಾಗಿ ಆ ಮೀನಿಗೆ ಆಶ್ರಯ ಕೊಡುವ ಸಲುವಾಗಿ ಅದನ್ನು ಒಂದು ತಂಬಿಗೆಯಲ್ಲಿ ಇರಿಸಿದನು. ದೇವೋತ್ತಮ ಪರಮಪುರುಷನಾದ ಆ ಮೀನು ತನ್ನ ಶಕ್ತಿಯನ್ನು ರಾಜ ಸತ್ಯವ್ರತನಿಗೆ ತೋರಿಸಲು ಬಯಸಿ ತನ್ನ ದೇಹವನ್ನು ಎಷ್ಟು ಹಿಗ್ಗಿಸಿತೆಂದರೆ ಆ ತಂಬಿಗೆ ಹಿಡಿಸದಾಯಿತು.
ಅನಂತರ ರಾಜನು ಅದನ್ನು ಒಂದು ಬಾವಿಗೆ ಬಿಟ್ಟನು. ಆದರೆ ಆ ಮೀನಿಗೆ ಆ ಬಾವಿಯು ತುಂಬಾ ಚಿಕ್ಕದಾಯಿತು. ಆಮೇಲೆ ರಾಜನು ಅದನ್ನು ಒಂದು ಸರೋವರದಲ್ಲಿ ಇರಿಸಿದನು. ಅಂತಿಮವಾಗಿ ರಾಜನು ಆ ಮೀನನ್ನು ಸಮುದ್ರದಲ್ಲಿ ಇರಿಸಿದನು. ಆದರೆ ಸಮುದ್ರವು ಕೂಡ ಅದಕ್ಕೆ ಸಾಲದಾಯಿತು. ಆಗ ರಾಜನು ಆ ಮೀನು ದೇವೋತ್ತಮ ಪರಮ ಪುರುಷನಲ್ಲದೆ ಬೇರಾರೂ ಅಲ್ಲ ಎಂಬುದನ್ನು ಅರಿತನು. ಅವನ ಭಗವಂತನಲ್ಲಿ ಈ ಮತ್ಸ್ಯಾವತಾರದ ಬಗೆಗೆ ವಿವರವಾಗಿ ತಿಳಿಸುವಂತೆ ಪ್ರಾರ್ಥಿಸಿದನು. ರಾಜನ ವಿಷಯದಲ್ಲಿ ಸುಪ್ರೀತನಾದ ದೇವೋತ್ತಮ ಪರಮ ಪುರುಷನು ಅವನಿಗೆ ಇನ್ನೂ 1 ವಾರದೊಳಗಾಗಿ ಜಲಪ್ರಳಯ ಉಂಟಾಗುವುದಾಗಿಯೂ ಆಗ ಈ ಮತ್ಸ್ಯಾವತಾರಿಯು ರಾಜ ಋಷಿಗಳ ಬಳ್ಳಿಗಳು, ಬೀಜಗಳು, ಜೀವರಾಶಿಗಳು ಎಲ್ಲವನ್ನೂ ಆ ಮೀನಿನ ಶೃಂಗಕ್ಕೆ ಹೊಂದಿಕೊಂಡು ದೋಣಿಯೊಂದರಲ್ಲಿ ರಕ್ಷಿಸುವುದಾಗಿಯೂ ತಿಳಿಸಿದನು. ಇಷ್ಟು ಹೇಳಿ ಭಗವಂತನು ಅಂತರ್ಧಾನನಾದನು. ರಾಜ ಸತ್ಯವ್ರತನು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಪರಮ ಪ್ರಭುವಿಗೆ ಅರ್ಪಿಸಿದನು. ಅವನನ್ನು ಧ್ಯಾನಿಸುವುದನ್ನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ತನಕ ನಾವು ನೋಡೋಣಂತೆ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಸತ್ಯವ್ರತ ಅವನು ನೋಡಿ, ಅವನು ರಾಜ ಆದ್ರೂ ಸಹ ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನ ಪಡ್ಕೋಬೇಕಂತ ಹೇಳ್ಬಿಟ್ಟು ನೀರನ್ನ ಮಾತ್ರ ಅವನು ಆಹಾರವಾಗಿ ತಗೋತಾ ಇರ್ತಾನೆ, ಬೇರೆ ಏನನ್ನೂ ಅವನು ತಗೊಂಡಿಲ್ಲ. ಈ ತರ ಒಂದು ವ್ರತವನ್ನ ಅವನು ಮಾಡ್ತಾನೆ. ಸೊ ಈ ತರ ಇದ್ದಾಗ ಅಂತಹ ಒಂದು ಪುಣ್ಯ ಪುರುಷ ಅವನು ಮಹಾರಾಜ. ಈ ತರ ಇದ್ದಾಗ ಅವನು ಒಂದ್ಸತಿ ಕೃತಮಾಲ ಅನ್ನೋದು ನದಿಯ ದಡದಲ್ಲಿ ಅವನು ಈ ವ್ರತವನ್ನ ಆಚರಿಸ್ತಾ ಇದ್ದಾಗ ಅವನು ಏನ್ ಹೇಳ್ತಾರೆ, ಜಲಾಂಜಲಿನ ಅರ್ಪಿಸ್ಬೇಕಲ್ಲ, ಆಗ ಒಂದು ಚಿಕ್ಕ ಮೀನು ಮಾತಾಡುತ್ತೆ. ಸೊ ಯೂಶಲಿ ಮೀನು ಮಾತಾಡೋದಿಲ್ಲ, ಆದ್ರೆ ಈ ಮೀನು ರಾಜನಿಗೆ ಕೇಳ್ಕೊಳುತ್ತೆ, ಸೊ ನನ್ನನ್ನ ರಕ್ಷಣೆ ಮಾಡು, ಕಾಪಾಡು, ನನಗೆ ಬೇರೆ ಮೀನುಗಳೆಲ್ಲ ನನ್ನ ತಿಂದ್ಬಿಡುತ್ತೆ, ನನ್ನನ್ನ ರಕ್ಷಿಸು ಅಂತ ಕೇಳುತ್ತೆ. ಸೊ ಇವಾಗ ರಾಜ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಪ್ರಜೆಗಳನ್ನ ಅವನು ಕಾಪಾಡ್ತಾನೆ ಅಲ್ವಾ. ಈಗ ನಾವು ನಮ್ಮ ಒಂದು ರಾಜಕೀಯ ನಾಯಕರು ಏನನ್ನ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಪ್ರಜೆಗಳು ಅಂತಂದ್ರೆ ಬರೀ ಮನುಷ್ಯರು ಅಂತ ಮಾತ್ರ ಅನ್ಕೊಂಡಿದ್ದಾರೆ ಅಲ್ವಾ. ಆದ್ರೆ ನಾವು ಇವಾಗ ಭಾಗವತದಲ್ಲಿ ನೋಡೋ ಹಾಗೇನೆ ಪ್ರಜೆಗಳು ಅಂತಂದ್ರೆ ಪ್ರತಿಯೊಬ್ರು, ಯಾವುದೇ ಒಂದು ಜೀವರಾಶಿ ಆ ಒಂದು ರಾಜ್ಯದಲ್ಲಿ ಒಂದು ಜನ್ಮವನ್ನ ಪಡೆಯುತ್ತೋ ಎಲ್ಲರೂ ಪ್ರಜೆಗಳು, ಎಲ್ಲರನ್ನು ರಕ್ಷಣೆ ಮಾಡೋದು ರಾಜನ ಕರ್ತವ್ಯ ಅಲ್ವಾ. ಅದಕ್ಕೆ ನಾವು ನೋಡಿದ್ವಿ, ಪರಿಷ್ಠ ಮಹಾರಾಜನೂ ಅಷ್ಟೇನೆ ಅಲ್ವಾ. ಅವರು ಆ ಒಂದು ಹಸುವನ್ನ ಮತ್ತೆ ಎತ್ತನ್ನ ಏನು ರಾಜ ಪೋಷಾಕಲ್ಲಿ ಇರುವಂತಹ ಆ ಕಲಿಪುರುಷ ಹೊಡಿತಾ ಇದ್ದಾಗ ಆ ಒಂದು ಎತ್ತು ಮತ್ತೆ ಅಯ್ಯೋ ಇದೇನ್ ಬಿಡು, ಎತ್ತು ಮತ್ತೆ ಒಂದು ಹಸು ಅಲ್ವಾ, ಇದನ್ನೇನ್ ರಕ್ಷಣೆ ಮಾಡೋದು ಅಂತ ಅವನು ನೆಗ್ಲೆಕ್ಟ್ ಮಾಡಿ ಹೋಗ್ಲಿಲ್ಲ ಅವನು ಅಲ್ವಾ. ಯಾಕಂದ್ರೆ ಅವರು ಪ್ರಜೆಗಳು, ಅವರನ್ನ ಕಾಪಾಡೋ ಜವಾಬ್ದಾರಿ ರಾಜನಾಗಿ ಅವನಿಗಿದೆ. ಅದಕ್ಕೋಸ್ಕರ ಅವನು ಹೋಗಿ ಆ ಕಲಿಪುರುಷನಿಗೆ ದಂಡನೆಯನ್ನ ಅವನು ಕೊಡ್ತಾನೆ ಅಲ್ವಾ, ಸಾಯಿಸ್ಲಿಕ್ಕೆ ಅವನು ಹೋಗ್ತಾನೆ ಅಲ್ವಾ. ಅಂದ್ರೆ ನೋಡಿ, ರಾಜರು ಅಂದ್ರೆ ಅವರು ಅಷ್ಟು ಜವಾಬ್ದಾರಿಯಲ್ಲಿ ಇದ್ರು. ಅಯ್ಯೋ ಇದೇನ್ ಬಿಡು, ಒಂದು ಚಿಕ್ಕ ಮೀನ್ ಅಲ್ವಾ, ಅದೇನೋ ಮಾತಾಡುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯವ್ರತ ಮುನಿ ನೋಡ್ಲಿಲ್ಲ ಅವರು ಅಲ್ವಾ. ಅವರು ಆ ಮೀನನ್ನ ಮಾತಾಡ್ತಾ ಇದ್ದಿದ್ದಕ್ಕೆ ರಕ್ಷಣೆ ಕೇಳಿದ್ದಕ್ಕೆ ರಾಜನಾಗಿ ಅವನು ರಕ್ಷಣೆಯನ್ನ ಕೊಡ್ಬೇಕು. ಕ್ಷತ್ರಿಯ ಅಲ್ವಾ, ಕ್ಷತ್ರಾಯತೆ ಇತಿ ಕ್ಷತ್ರಿಯ. ಅವರು ಬೇರೆಯವ್ರನ್ನ, ಅವರು ಯಾರನ್ನ ಶರಣಾಗಿ ಬರ್ತಾರೋ ಅವ್ರನ್ನ ಕಾಪಾಡ್ಬೇಕು, ರಕ್ಷಣೆಯನ್ನ ಕೇಳಿದವ್ರನ್ನ ಅವರು ರಕ್ಷಣೆ ಕೊಡ್ಬೇಕು. ಅದಕ್ಕೋಸ್ಕರ ಇಲ್ಲಿ ಮೀನಿಗೆ ರಕ್ಷಣೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿಲ್ಲ ದೇವೋತ್ತಮ ಪರಮ ಪುರುಷ ಈ ಮೀನು ಅಂತ ಹೇಳ್ಬಿಟ್ಟು. ರಾಜನಾಗಿ ಅವನಿಗೆ ಮೀನಿಗೆ ಆಶ್ರಯ ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ಬಿಟ್ಟು ಅವನು ಒಂದು ತಂಬಿಗೆಯಲ್ಲಿ, ಒಂದು ಚಿಕ್ಕ ಮೀನಲ್ವಾ ಅಂತ ಹೇಳ್ಬಿಟ್ಟು ತಂಬಿಗೆಯಲ್ಲಿ ಇರ್ತಾನೆ. ಆದ್ರೆ ದೇವೋತ್ತಮ ಪರಮ ಪುರುಷನಿಗೆ ತಾನು ಯಾರು ಅಂತ ಅವನಿಗೆ ತಿಳಿಸ್ಬೇಕಾಗಿರುತ್ತೆ, ರಾಜನಿಗೆ ತನ್ನ ಶಕ್ತಿ ಏನು ಅಂತ ಹೇಳ್ಬಿಟ್ಟು ರಾಜನಿಗೆ ಗೊತ್ತಾಗೋ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಮೀನ್ ಇವಾಗ ಏನಾಯ್ತು, ತನ್ನ ದೇಹವನ್ನ ಅದು ಹಿಗ್ಗಿಸ್ಕೊಳುತ್ತೆ. ಎಷ್ಟು ಹಿಗ್ಗಿಸ್ಕೊಳುತ್ತೆ ಅಂದ್ರೆ ಆ ತಂಬಿಗೆ ಸಾಲ್ದ ಬರುತ್ತೆ. ಅವಾಗ ರಾಜ ಏನ್ ಮಾಡ್ತಾನೆ, ಒಂದು ಬಾವಿಗೆ ಅದನ್ನ ಬಿಡ್ತಾನೆ. ಅವಾಗ್ಲೂ ಸಹ ಬಾವಿನೂ ಸಹ ತುಂಬಾ ಚಿಕ್ಕದಾಗತ್ತೆ, ಯಾಕಂದ್ರೆ ಅವಾಗ್ಲೂ ಸಹ ತನ್ನ ದೇಹವನ್ನ ಆ ಮೀನು ಹಿಗ್ಗಿಸ್ಕೊಳುತ್ತೆ. ಅದಾದ್ಮೇಲೆ ಸರೋವರಕ್ಕೆ ಬಿಡ್ತಾನೆ, ಸರೋವರದಲ್ಲೂ ಸಹ ಅದು ದೊಡ್ಡದಾಗ್ಬಿಡುತ್ತೆ. ಕೊನೆಗೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮೀನನ್ನ ಸಮುದ್ರದಲ್ಲಿ ಅವನು ಇರಿಸ್ತಾನೆ. ಸಮುದ್ರನೂ ಸಹ ಸಾಲದಾಗೋಗ್ಬಿಡುತ್ತೆ. ಅವಾಗ ರಾಜ ಏನ್ ಮಾಡ್ತಾನೆ, ಅವನಿಗೆ ಗೊತ್ತಾಗುತ್ತೆ, ಓ ಈ ಮೀನು ಸಾಮಾನ್ಯವಾದದ್ದಲ್ಲ, ದೇವೋತ್ತಮ ಪರಮ ಪುರುಷನೇ ಇರ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾನೆ. ನೀನ್ ಯಾರು, ನೀನ್ ಯಾಕೆ ಈ ಒಂದು ಮೀನಿನ ರೂಪದಲ್ಲಿ ಬಂದಿದ್ಯಾ, ಇದರ ಒಂದು ಏನು ಕಾರಣ ಏನು ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ. ಆಗ ರಾಜನಿಗೆ ಆ ಒಂದು ಮತ್ಸ್ಯಾವತಾರದಲ್ಲಿ ಇರುವಂತಹ ದೇವೋತ್ತಮ ಪರಮಪುರುಷ ಹೇಳ್ತಾರೆ, ಇನ್ನೊಂದು ವಾರದಲ್ಲಿ ಜಲಪ್ರಳಯ ಆಗತ್ತೆ. ಸೊ ಇವಾಗ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಋಷಿ ಮುನಿಗಳನ್ನ, ಬಳ್ಳಿಗಳನ್ನ, ಬೀಜಗಳನ್ನ, ಜೀವರಾಶಿಗಳನ್ನ, ಅಂದ್ರೆ ಎಲ್ಲಾ ತರ ಜೀವರಾಶಿಗಳನ್ನ ಎಲ್ಲರನ್ನು ನೀನು ಒಂದು ದೋಣಿಯಲ್ಲಿ ನೀನು ಇಟ್ಕೊಂಡು ನೀನು ನಾನು ಮೀನಾಗಿ ನಾನು ಬರ್ತೀನಿ, ನನ್ನ ಒಂದು ಶೃಂಗಕ್ಕೆ ನೀನು ಆ ಒಂದು ದೋಣಿಯನ್ನ ನೀನು ಕಟ್ಟಬೇಕು. ಅವಾಗ ನಾನು ಎಲ್ಲರನ್ನು ನಾನು ರಕ್ಷಿಸ್ತೀನಿ, ಒಂದು ಸರಿಯಾದ ಒಂದು ಸುರಕ್ಷಿತ ಪ್ರದೇಶದಲ್ಲಿ ನಿಮ್ಮನ್ನ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಂತರ್ಧಾನನಾಗ್ಬಿಡ್ತಾನೆ. ಅಂದ್ರೆ ಆ ಮೀನು ಅಂತರ್ಧಾನ ಆಗೋಗ್ಬಿಡುತ್ತೆ. ಸೊ ಇವಾಗ ರಾಜ ಸತ್ಯವ್ರತ ಏನ್ ಮಾಡ್ತಾನೆ, ಗೌರವ ಪೂರ್ವಕ ಪ್ರಣಾಮಗಳನ್ನ ಅವನು ಅರ್ಪಿಸ್ತಾನೆ. ಮತ್ತೆ ಅವನು ಧ್ಯಾನವನ್ನ ಮುಂದುವರಿಸ್ತಾನೆ. ಸ್ವಲ್ಪ ಕಾಲದಲ್ಲಿನೇ ಏನಾಗುತ್ತೆ, ಇವಾಗ ಜಲಪ್ರಳಯ ಆಗತ್ತೆ.
ಜಲಪ್ರಳಯ ಆದಾಗ ಆಗ ರಾಜ ಏನ್ ಮಾಡ್ಬೇಕು ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ. ಆಗ ದೋಣಿ ಬರ್ತಾ ಇರೋದನ್ನ ಅವನು ನೋಡ್ತಾನೆ. ಸೊ ಇವಾಗ ಅಲ್ಲಿ ದೇವೋತ್ತಮ ಪರಮ ಪುರುಷ ಏನ್ ಹೇಳಿರ್ತಾರೆ, ಸೊ ನೀನ್ ಎಲ್ಲರನ್ನೂ ಸಹ ಅಂದ್ರೆ ಆ ಒಂದು ಋಷಿ ಮುನಿಗಳನ್ನ, ಬಳ್ಳಿಗಳನ್ನ, ಬೀಜಗಳನ್ನ, ಜೀವರಾಶಿಗಳೆಲ್ಲನೂ ನೀನು ದೋಣಿಯಲ್ಲಿ ಕೂಡಿಸ್ಕೋಬೇಕು ಅಂತ ಹೇಳಿರೋ ತರನೇ ಅವನು ಅದೇ ತರನೇ ಅವ್ನು ಮಾಡ್ತಾನೆ. ಅವನು ದೋಣಿಯಲ್ಲಿ ಎಲ್ಲರನ್ನ ಕೂಡಿಸ್ಕೊಂಡ್ಬಿಟ್ಟು ಆ ದೋಣಿಯ ಆ ಒಂದು ಏನಿರುತ್ತೆ, ಆ ಒಂದು ಹಗ್ಗ ಇರುತ್ತಲ್ಲ, ಸೊ ಅದ್ರ ಲಗಾಮು ಅಂತ ನಾವ್ ಏನಂತೀವಿ ಅದಕ್ಕೆ, ಆ ಒಂದು ದಾರ ಇರುತ್ತಲ್ಲ, ಸೊ ಅದನ್ನ ಅವರು ಆ ಮೀನಿಗೆ ಅವರು ಲಂಗರು ಅಲ್ಲ, ಸೊ ಅದನ್ನ ಅವರು ಆ ಒಂದು ಮೀನಿಗೆ ಕಟ್ತಾರೆ. ಸೊ ಕಟ್ಟಿದಾಗ ನೋಡಿ ಅಲ್ಲಿ ಅವ್ರಿಗೆ ದೇವೋತ್ತಮ ಪರಮಪುರುಷ, ಅವಾಗ ದೇವೋತ್ತಮ ಪರಮಪುರುಷನಿಗೆ ಆಗ ರಾಜ ಪ್ರಾರ್ಥನೆನ ಅವರು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಗಳನ್ನ ನಾವ್ ಇವಾಗ ನೋಡ್ತಾ ಇರೋದು. ಓಕೆ, ಅವನು ದೇವೋತ್ತಮ ಪರಮಪುರುಷ ಅವರು ಮೀನಿನ ರೂಪದಲ್ಲಿ ಅವರು ಬರ್ತಾರೆ. ಬಂದು ನೋಡಿ ಅವರು ಏನ್ ಹೇಳಿರ್ತಾರೋ ಅದೇ ತರ ಅವರು ಮೀನಾಗಿ ಅವರು ಕಾಣಿಸ್ಕೊತಾರೆ. ದೋಣಿನೂ ಬರುತ್ತೆ. ಭಗವಂತ ಹೇಳಿರೋ ತರನೇ ಇವ್ರನ್ನು ಸಹ ಎಲ್ಲರನ್ನೂ ಸಹ ಅಲ್ಲಿ ದೋಣಿಯಲ್ಲಿ ಕೂಡಿಸ್ತಾರೆ. ಸೊ ಕೂಡಿಸಿದ್ಮೇಲೆ ಭಗವಂತ ಕೊಟ್ಟಿರುವಂತಹ ಸೂಚನೆ ಪ್ರಕಾರನೇ ಅವ್ರು ನಡ್ಕೋತಾರೆ. ಅದಾದ್ಮೇಲೆ ಅವರು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಆ ಪ್ರಾರ್ಥನೆಗಳನ್ನ ನಾವು ಇವತ್ತು ತಿಳ್ಕೊತಾ ಇರೋದು. ಸೊ ಇವಾಗ ಅವರು ಪ್ರಾರ್ಥನೆ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಪ್ರಭು ಎಲ್ಲರ ಹೃದಯದಲ್ಲಿಯೂ ನೆಲೆಸಿದ್ದಾನೆ. ಹಾಗಾಗಿ ಅವನು ಮಹಾರಾಜ ಸತ್ಯವ್ರತನಿಗೆ ಮತ್ತು ಸಾಧು ಸತ್ಪುರುಷರಿಗೆ ವೈದಿಕ ಜ್ಞಾನವನ್ನು ತನ್ನ ಹೃದಯಾಂತರಾಳದಿಂದ ಬೋಧಿಸಿದನು. ರಾಜ ಸತ್ಯವ್ರತನು ತನ್ನ ಮುಂದಿನ ಜನ್ಮದಲ್ಲಿ ವೈವಸ್ವತ ಮನುವಾಗಿ ಹುಟ್ಟಿದನು. ಈ ವಿಷಯವನ್ನು ಭಗವದ್ಗೀತೆಯಲ್ಲಿ ಕಾಣಿಸಿದೆ. ವಿವಸ್ವಾನ್ ಮನವೇ ಪ್ರಾಹ. ಸೂರ್ಯದೇವನು ಭಗವದ್ಗೀತೆಯ ವಿಜ್ಞಾನವನ್ನು ತನ್ನ ಮಗನಾದ ಮನುವಿಗೆ ಬೋಧಿಸಿದನು. ವಿವಸ್ವಾನ್ ಮಗನಾದ್ದರಿಂದ ಈ ಮನುವು ವೈವಸ್ವತ ಮನುವೆಂದು ಹೆಸರಾಗಿದ್ದಾನೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಸತ್ಯವ್ರತ ಮುನಿನೇ ಮುಂದಿನ ಒಂದು ಜನ್ಮದಲ್ಲಿ ಅವರು ವೈವಸ್ವತ ಮನುವಾಗಿ ಅವರು ಹುಟ್ಟುತ್ತಾರೆ. ಸೊ ಇದನ್ನ ನಾವು ಭಗವದ್ಗೀತೆಯಲ್ಲೂ ಸಹ ನಾವು ನೋಡ್ತೀವಿ. ಸೊ ಕೃಷ್ಣ ಅವರು ಈ ಒಂದು ಭಗವದ್ಗೀತೆ ಯಾರಿಂದ ಯಾರಿಗೆ ನಾನು ಬೋಧಿಸಿದ್ದೆ, ನಾನು ಮೊದಲು ಸೂರ್ಯದೇವನಿಗೆ ಬೋಧಿಸ್ತೆ, ವಿವಸ್ವಾನಿಗೆ ಬೋಧಿಸ್ತೆ, ಅದಾದ್ಮೇಲೆ ನಾನು ಮನುವಿಗೆ ಬೋಧಿಸ್ತೆ, ಅದಾದ್ಮೇಲೆ ಇಕ್ಷ್ವಾಕುವಿಗೆ ಬೋಧಿಸ್ತೆ. ಸೊ ಇದೇ ತರ ಅದು ಪರಂಪರೆಯಲ್ಲಿ ಬಂತು ಅಂತ ಹೇಳ್ಬಿಟ್ಟು, ಈ ಒಂದು ಜ್ಞಾನ ಪರಂಪರೆಯಲ್ಲಿ ಬಂದಿರುವಂತದ್ದು, ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರೋದು ಅಂತ ಹೇಳಿದಾಗ ಈ ವಿವಸ್ವಾನ ಮಗನಾದ ವೈವಸ್ವತ ಮನುವಿನ ಹೆಸರು ಬರುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಇಲ್ಲಿ ಅವರು ಏನನ್ನ ಪ್ರಾರ್ಥನೆ ಮಾಡ್ತಾರೆ, ಆ ದೇವೋತ್ತಮ ಪರಮಪುರುಷನ ಆಜ್ಞೆ ಪ್ರಕಾರನ ನಡ್ಕೊಂಡ್ಮೇಲೆ ಅವ್ರು ಏನು ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ನೋಡೋಣಂತೆ. ಸೊ 46ನೇ ಒಂದು ಶ್ಲೋಕದಲ್ಲಿ ಇದು ಬರುತ್ತೆ. ಸೊ 46ನೇ ಶ್ಲೋಕದಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಅನಾದ್ಯ ವಿದ್ಯೋಪಹತ ನೋಡಿ ಇಲ್ಲಿ ದೇವೋತ್ತಮ ಪರಮಪುರುಷನು ಈ ಮೊದಲೇ ತಿಳಿಸಿದ್ದಂತೆ ರಾಜನು ಆ ನಾವೆಯನ್ನು ಮೀನಿನ ಕೊಂಬಿಗೆ ವಾಸುಕಿ ಸರ್ಪವನ್ನು ಹಗ್ಗವಾಗಿ ಮಾಡಿಕೊಂಡು ಕಟ್ಟಿ ಹಾಕಿದನು. ನೋಡಿ, ಸಾಮಾನ್ಯ ಹಗ್ಗದಿಂದ ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲೂ ಸಹ ವಾಸುಕಿ ಸರ್ಪವನ್ನ ಉಪಯೋಗಿಸ್ಕೊಂಡು ಇಲ್ಲಿ ಅದನ್ನ ಹಗ್ಗವನ್ನಾಗಿ ಮಾಡ್ಕೊಂಡು ಆ ಒಂದು ನೌಕೆಯನ್ನ, ಆ ದೋಣಿಯನ್ನ ಆ ಒಂದು ಮೀನಿಗೆ ಅವನು ಕಟ್ಟಿ ಹಾಕ್ತಾನೆ. ಸೊ ಹಾಗೆ ಮಾಡಿ ಸಂತುಷ್ಟನಾದ ಅವನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲು ತೊಡಗಿದನು. ನೋಡಿ, ಇವಾಗ ಭಗವಂತನೇ ಕಾಪಾಡ್ಬೇಕು ಅಲ್ವಾ. ಪ್ರಳಯ ಸಮಯದಲ್ಲಿ ಎಷ್ಟು ನೀರಿರುತ್ತೆ ಅಲ್ವಾ, ನಾವು ಊಹೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಆ ಒಂದು ಮಹಾ ಪ್ರಳಯದಲ್ಲಿ ಇರುವಂತಹ ಪ್ರವಾಹದಲ್ಲಿ ರಕ್ಷಣೆ ಮಾಡ್ಬೇಕಂದ್ರೆ ದೇವೋತ್ತಮ ಪರಮಪುರುಷನಿಂದ ಮಾತ್ರನೇ ಸಾಧ್ಯ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಸತ್ಯವ್ರತ ಮುನಿ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ. ಈಗ ಆ ಮಹಾರಾಜ ಏನ್ ಪ್ರಾರ್ಥನೆಯನ್ನ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಶ್ಲೋಕ 46. ಶ್ರೀ ರಾಜೋವಾಚ ಅನಾದ್ಯ ವಿದ್ಯೋಪಹಾತ್ಮ ಸಂವಿದ ತನ್ಮೂಲ ಸಂಸಾರ ಪರಿಶ್ರಮಾತುರಾಹ ಯದೃಚ್ಛಯೋಪಸೃತ ಯಮಾಪ್ನುಯುಃ ಯುಹುರ್ ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್. ಶ್ರೀರಾಜೋ ಉವಾಚ ಅನ್ಯಾದ್ಯ ವಿದ್ಯೋಪಹಾತಾತ್ಮ ಸಂವಿದತ್ ತನ್ಮೂಲ ಸಂಸಾರ ಪರಿಶ್ರಮಾತುರಾಹ ಯದೃಚ್ಛಯೋಪಸೃತ ಯಮಾಪ್ನುಯುಹುರ್ ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್. ಶ್ರೀರಾಜೋವಾಚ ಅನಾದ್ಯ ವಿದ್ಯೋಪಹತಾತ್ಮ ಸಂವಿದ ತನ್ಮೂಲ ಸಂಸಾರ ಪರಿಶ್ರಮಾತುರಾಹ ಯದೃಚ್ಛಯೋಪಸೃತ ಯಮಾಪ್ನುಯುರ್ ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್. ಹರೇ ಕೃಷ್ಣ. ನಾನು ಒಂದ್ ಲೈನ್ ಹೇಳಿದಾದ್ಮೇಲೆ ನೀವು ಅದನ್ನ ಫಾಲೋ ಮಾಡಿ. ಶ್ರೀರಾಜ ಉವಾಚ ಶ್ರೀರಾಜೋವಾಚ ಅನಾದ್ಯ ವಿದ್ಯೋಪಹಾತ್ಮ ಸಂವಿದ ತನ್ಮೂಲ ಸಂಸಾರ ಪರಿಶ್ರಮಾತುರಾಹ
ತನ್ಮೂಲ ಸಂಸಾರ ಪರಿಶ್ರಮ ಯದೃಚ್ಛಯೋಪಸ್ಕೃತಯಮಾಪ್ನುಯುರ್ ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್ ಶ್ರೀರಾಜೋವಾಚ ಅನಾದ್ಯ ವಿದ್ಯೋಪಹತಾತ್ಮ ಸಂವಿದ ತನ್ಮೂಲ ಸಂಸಾರ ಪರಿಶ್ರಮಾತುರಾಃ ಯದೃಚ್ಛಯೋಪಸೃತ ಯಮಾಪ್ನುಯುರ್ ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್ ಶ್ರೀರಾಜೋವಾಚ ಅನಾದ್ಯ ವಿದ್ಯೋಪಹತಾತ್ಮ ಸಂವಿದ ತನ್ಮೂಲ ಸಂಸಾರ ಪರಿಶ್ರಮಾತುರಾಃ ಯದೃಚ್ಛಯೋಪಸೃತಯಮಾಪ್ನುಯುರ್ ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್ ಹರೇ ಕೃಷ್ಣ. ಯಾರಾದ್ರೂ ಡಿವೋಟಿ ಓದಿ. ಹರೇ ಕೃಷ್ಣ. 46 ಶ್ರೀರಾಜ ಉವಾಚ ಅನಾದ್ಯ ವಿದ್ಯೋಪಹತಾತ್ಮ ಸಂವಿದಸ್ ತನ್ಮೂಲ ಸಂಸಾರ ಪರಿಶ್ರಮಾತುರಾಃ ಯದೃಚ್ಛಯೋಪಸೃತ ಯಮಾಪ್ನುಯೋರ್ವಿ ವಿಮುಕ್ತಿದೋ ನಃ ಪರಮೋ ಗುರುರ್ಭವಾನ್. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಶ್ರೀರಾಜೋವಾಚ ಅನಾದ್ಯ ವಿದ್ಯೋಪಹತಾತ್ಮ ಸಂವಿದಸ್ ತನ್ಮೂಲ ಸಂಸಾರ ಪರಿಶ್ರಮಾತುರಃ ಯದೃಚ್ಛಯೋಪಸೃತ ಯಮಾಪ್ನುಯು ವಿಮುಕ್ತಿದೋ ನ ಪರಮೋ ಗುರುರ್ಭವಾನ್. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಶ್ರೀರಾಜುವಾಚ ಅನಾದ್ಯ ವಿದ್ಯೋಪತಾತ್ಮ ಸಂವಿದಸ್ ತನ್ಮೂಲ ಸಂಸಾರ ಪರಿಶ್ರಮಾತುರಾಃ ಯದೃಚ್ಛಯೋಪಸೃತ ಯಮಾಪ್ನುಯು ವಿಮುಕ್ತಿದೋ ನ ಪರಮೋ ಗುರುರ್ಭವಾನ್. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಮಾತಾಜಿ. ರಾಜನು ಈ ರೀತಿ ಪ್ರಾರ್ಥಿಸಿದನು. ಅನಾದಿ ಬಹಳ ಕಾಲದ ಅವಿದ್ಯೆ ಅಜ್ಞಾನದಿಂದ ಉಪಹತ ಕಳೆದುಕೊಂಡು ಆತ್ಮ ಸಂವಿಧ ಆತ್ಮಜ್ಞಾನವುಳ್ಳ ತತ್ಮೂಲ ಆ ವಿದ್ಯೆಯಿಂದುಂಟಾದ ಸಂಸಾರ ಲೋಕ ಬಂಧನದಿಂದ ಪರಿಶ್ರಮ ಆತುರಃ ದುಃಖ ಪರಿಸ್ಥಿತಿಗೆ ಕಷ್ಟಕ್ಕೆ ಈಡಾದ ಜನರು ಯದೃಚ್ಛಾಯ ಯಾವ ಪರಮನ ಇಚ್ಛೆಯಿಂದ ಉಪಶ್ರುತ ಆಚಾರ್ಯನ ಕೃಪೆಯಿಂದ ಎಂ ದೇವೋತ್ತಮ ಪರಮ ಪುರುಷನನ್ನು ಆಪ್ನಿಯು ಒಂದುವರೋ ಅಂತಹ ವಿಮುಕ್ತಿದ ಮೋಕ್ಷವನ್ನು ಕೊಡುವ ನಮಗೆ ಪರಮಗುರು ಭವಾನ್ ನೀನು. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ ಮಾತಾಜಿ. ರಾಜ ಅನುವಾದ. ಶೀಲ ಬಹುಪಾದನಿಗೆ ಜಯವಾಗಲಿ. ರಾಜನು ಹೇಳಿದನು, ಅನಾದಿ ಕಾಲದಿಂದಲೂ ಯಾರು ತಮ್ಮ ಆತ್ಮಜ್ಞಾನವನ್ನು ಕಳೆದುಕೊಂಡಿದ್ದಾರೆಯೋ ಮತ್ತು ಯಾವ ತಮ್ಮ ಅಜ್ಞಾನದಿಂದಾಗಿ ದುಃಖಭರಿತರಾಗಿ ಈ ಭೌತಿಕ ಬುದ್ಧ ಜೀವನದಲ್ಲಿ ಮುಳುಗಿ ಬದ್ಧ ಜೀವನದಲ್ಲಿ ಮುಳುಗಿ ಹೋಗಿದ್ದಾರೆಯೋ ಅಂಥವರು ಭಗವಂತನ ಅನುಗ್ರಹದಿಂದ ಭಗವದ್ ಭಕ್ತರನ್ನು ಸಂಧಿಸುವ ಒಂದು ಸದಾವಕಾಶವನ್ನು ಪಡೆದಿದ್ದಾರೆ. ನಾನು ದೇವೋತ್ತಮ ಪರಮಪುರುಷನನ್ನು ಪರಮ ಗುರುವೆಂದು ಸ್ವೀಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ನಮ್ಮ ಒಂದು ಸ್ಥಿತಿ ಏನಿದೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಅಲ್ವಾ. ಅನಾದಿ ಕಾಲ ನಮ್ಗೆ ಗೊತ್ತಿಲ್ಲ, ಇವಾಗ ನಮ್ಮ ಒಂದು ಬ್ರಹ್ಮನಿಗೆ 50 ವರ್ಷ ಆಗಿದೆ ಅಲ್ವಾ. ಅಷ್ಟು ಸಮಯ ಆದ್ರೂ ನಮ್ಗೆ ಇವಾಗ ಗೊತ್ತಾಗ್ತಿದೆ, ನಾವ್ ಇವಾಗ ಅಂದ್ರೆ ಬ್ರಹ್ಮನಿಗೆ 50 ವರ್ಷದ ಸಮಯದಲ್ಲಿ ಎಷ್ಟು ಸತಿ ನಾವು ಏನೆಲ್ಲ ಜೀವರಾಶಿಗಳಾಗಿ ಹುಟ್ಟಿದೀವೋ ಗೊತ್ತಿಲ್ಲ ಅಲ್ವಾ. ಅಷ್ಟು ಸತಿ ನಾವು ಒಂದು ಹುಟ್ಟಿದೀವಿ, ಮತ್ತೆ ಸಾವನ್ನಪ್ಪಿದೀವಿ, ಬೇರೆ ಬೇರೆ ದೇಹಗಳನ್ನ ನಾವು ಪಡ್ಕೊಂಡಿದೀವಿ ಅಲ್ವಾ. ಮನುಷ್ಯ ಜನ್ಮನೂ ಸಹ ನಮ್ಗೆ ಬಂದಿದೆ, ಆದ್ರೂ ಸಹ ನಾವು ಮನುಷ್ಯ ಜನ್ಮ ಬಂದಾಗ್ಲೂ ಸಹ ಆ ಒಂದು ಜನ್ಮವನ್ನ ನಾವು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಉಪಯೋಗಿಸ್ಕೊಂಡಿಲ್ಲ. ಅದಕ್ಕೆ ನಾವು ಇವಾಗ ಇಲ್ಲಿ ಹುಟ್ಟಿದೀವಿ ಅಲ್ವಾ. ಇವಾಗ ಮತ್ತೊಮ್ಮೆ ನಾವು ಈ ದೇಹವನ್ನ, ಮನುಷ್ಯ ಜನ್ಮವನ್ನ ನಾವು ಇವಾಗ ಪಡ್ಕೊಂಡಿದೀವಿ. ಸೊ ಅದಕ್ಕೆ ಅನಾದಿ ಕಾಲದಿಂದ ಯಾರು ತಮ್ಮ ಆತ್ಮಜ್ಞಾನವನ್ನ ಕಳೆದುಕೊಂಡಿದ್ದಾರೋ ಅಲ್ವಾ. ನಾವ್ ಯಾರು ಅಂತ ನಮಗೆ ಅಂದ್ರೆ ನಾವು ಆತ್ಮಜ್ಞಾನ ಅಂದ್ರೆ ನಾವ್ ಯಾರಂದ್ರೆ ನಾವು ತಿಳ್ಕೊಂಡಿಲ್ಲ. ನಮ್ಮನ್ನ ನಾವು ದೇಹದಿಂದನೇ ನಾವು ಗುರುತಿಸ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದೀವಿ ಅಲ್ವಾ. ಈ ದೇಹದ ಸುಖ ಅದರ ಕುರಿತಾಗಿ ನಾವು ಯೋಚನೆ ಮಾಡ್ತಾರೆ ನಾವು ಜೀವನವನ್ನ ಕಳೆದ್ವಿ ಅಲ್ವಾ. ನಾವು ಹಿಂದಿನ ಜನ್ಮಗಳ ಬಿಟ್ಬಿಡಿ, ಈ ಜನ್ಮದಲ್ಲಿ ನಾವು ಇಲ್ಲಿ ತನಕ ನಾವು ಈ ಒಂದು ಕೃಷ್ಣ ಪ್ರಜ್ಞೆಯ ಸಂಪರ್ಕಕ್ಕೆ ಬರೋ ತನಕ ನಾವ್ ಯಾವ ತರ ಜೀವನವನ್ನ ಮಾಡಿದ್ವಿ, ನಮ್ಮನ್ನ ನಾವು ಹೇಗೆ ಗುರುತಿಸ್ಕೊಂಡಿದ್ವಿ, ದೇಹ ಭಾವನೆಯಿಂದ ಅಲ್ವಾ. ನಾವು ದೇಹ ಅಂತಾನೆ ನಾವು ಗುರುತಿಸ್ಕೊಂಡು ಜೀವನವನ್ನ ಮಾಡಿದ್ವಿ ನೋಡಿ. ಅಷ್ಟು ಅಜ್ಞಾನ ನಮ್ಗೆ, ಆತ್ಮಜ್ಞಾನವೇ ಇಲ್ಲ ನಮ್ಗೆ, ದೇಹದಿಂದ ಗುರುತಿಸ್ಕೊಂಡು ನಾವು ಜೀವನವನ್ನ ಮಾಡಿದ್ವಿ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಅಜ್ಞಾನದಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಎಲ್ಲ ಜೀವರಾಶಿಗಳನ್ನು ಅಲ್ವಾ. ಅಜ್ಞಾನದಿಂದಾಗಿ ಏನಾಗ್ತದೆ, ದುಃಖಭರಿತವಾದ ಈ ಭೌತಿಕ ಬದ್ಧ ಜೀವನದಲ್ಲಿ ಮುಳುಗಿ ಹೋಗಿದ್ದಾರೆ ಅಲ್ವಾ. ನಮ್ಗೆ ಆಕ್ಚುಲಿ ನಾವು ಭಗವಂತನ ಉನ್ನತ ಮಟ್ಟದ ಶಕ್ತಿ ನಾವು ಅಲ್ವಾ, ಸುಪೀರಿಯರ್ ಎನರ್ಜಿ ನಾವು. ಈ ಒಂದು ಭೌತಿಕ ಒಂದು ಶಕ್ತಿಗೆ ನಾವು ನೋಡ್ಕೊಂಡ್ರೆ ನಾವೆಲ್ಲ ಜೀವರಾಶಿಗಳನ್ನು ಸಹ ಭಗವಂತನ ಉನ್ನತ ಮಟ್ಟದ ಶಕ್ತಿ ನೋಡಿ. ನಾವು ಉನ್ನತ ಮಟ್ಟದ ಶಕ್ತಿಯಾಗಿ ನಾವಿವಾಗ ಈ ಒಂದು ಭೌತಿಕ ಶಕ್ತಿಯ ಕೆಳಗಡೆ ಇದೀವಿ ನಾವು. ಅದರ ನೀತಿ ನಿಯಮಗಳನ್ನ ನಾವ್ ಇವಾಗ ಅನುಸರಿಸ್ಬೇಕು, ಆತರ ಆಗೋಗಿದೆ ನಮ್ಗೆ ಅಲ್ವಾ. ನಮ್ಗೆ ಇವಾಗ ಸಾಯ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಸಾಯ್ಲೇಬೇಕು. ಇಲ್ಲಿ ಯಾರು ಹುಡ್ತಾರೋ ಅವ್ರಿಗೆ ಸಾವು ನಿಶ್ಚಿತ ಅಲ್ವಾ. ಮತ್ತೆ ನಮ್ಗೆ ವಯಸ್ಸಾಗೋದು ಇಷ್ಟ ಇಲ್ಲ, ಆದ್ರೆ ನಾವು ಆ ಒಂದು ನಿಯಮಕ್ಕೆ ನಾವು ಒಳಗಾಗ್ಲೇಬೇಕಾಗತ್ತೆ ಅಲ್ವಾ. ಆ ಹುಟ್ಟು, ಸಾವು, ಜರ, ವ್ಯಾಧಿ ಏನಿದೆಯೋ ಅದೆಲ್ಲವನ್ನೂ ಸಹ ನಾವು ಇವಾಗ ಇಲ್ಲಿ ಅನುಭವಿಸ್ಲೇಬೇಕು ಅಲ್ವಾ. ಆ ದುಃಖಕ್ಕೆ ನಾವು ಒಳಗಾಗ್ಬೇಕು. ಅದಕ್ಕೆ ನಮ್ಗೆ ಆಶ್ಚರ್ಯ ಆಗ್ತಿರುತ್ತೆ, ಯಾಕಂದ್ರೆ ನನಗೆ ಬಂತ ಕಷ್ಟ ಅಲ್ವಾ, ನನಗ್ ವಯಸ್ಸಾಯ್ತಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಯಾಕಂದ್ರೆ ನಮ್ಮ ಒಂದು ಪ್ರಜ್ಞೆ ಏನಿದೆ ಅಂತಂದ್ರೆ ನಾವು ಆತ್ಮ ಪ್ರಜ್ಞೆಲೇ ಇದೀವಿ. ಅದಕ್ಕೆ ನಮ್ಗೆ ಏನ್ ಅನಿಸ್ತಾ ಇರುತ್ತೆ, ಈ ತರದೆಲ್ಲ ಆದಾಗ ನನಗಿಂಗಾಯ್ತಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಅಜ್ಞಾನದಿಂದ ದುಃಖಭರಿತವಾದ ಈ ಭೌತಿಕ ಬದ್ಧ ಜೀವನದಲ್ಲಿ ನಾವು ಮುಳುಗಿ ಹೋಗಿದೀವಿ. ಇದು ನಾವು ಇಲ್ಲಿ ಭೌತಿಕ ಜೀವನದಲ್ಲಿ ನಾವ್ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಅಜ್ಞಾನ ಅಲ್ವಾ. ನಮ್ಗೆ ಗೊತ್ತಾಗ್ತಿಲ್ಲ ನಾವ್ ಯಾರು, ಅಥತೋ ಬ್ರಹ್ಮ ಜಿಜ್ಞಾಸು ನಾವು ಮಾಡ್ತಾ ಇಲ್ಲ ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿದಾಗ ಅಲ್ವಾ. ನಾವು ಈ ಒಂದು ಇಂದ್ರಿಯ ಸುಖವನ್ನೇ ಮಾಡಿ ಈ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋತಾ ಇದೀವಿ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದಾರೆ, ಅಂತವ್ರು ಭಗವಂತನ ಅನುಗ್ರಹದಿಂದ ಭಗವದ್ ಭಕ್ತರನ್ನು ಸಂಧಿಸುವ ಒಂದು ಅವಕಾಶವನ್ನು ಪಡೆದಿದ್ದಾರೆ ನೋಡಿ. ಭಗವಂತ ಎಲ್ಲರಿಗೂ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅಲ್ವಾಗ. ನೋಡಿ ನಾವ್ ಎಷ್ಟು ಜನಕ್ಕೆ ಇವಾಗ ನಾವು ಈ ಒಂದು ಕ್ಲಾಸಸ್ ಬಗ್ಗೆ ನಾವು ಮೆಸೇಜ್ ಅನ್ನ ಕಳಿಸ್ತೀವಿ ಅಲ್ವಾ. ಎಷ್ಟು ಜನ ಅದನ್ನ ಸೀರಿಯಸ್ ಆಗಿ ತಗೋತಾರೆ ಅಲ್ವಾ. ನಮ್ಗೆ ಗೊತ್ತಿಲ್ಲ ಇವಾಗ ಭಗವಂತನ ಒಂದು ಅನುಗ್ರಹದಿಂದ ಯಾವ ಒಂದು ಪುಣ್ಯ ಗೊತ್ತಿಲ್ಲ, ನಾವು ಏನು ಒಂದು ಆ ಸುಕೃತಿಯನ್ನ ನಾವು ಮಾಡಿದಿವೋ ಗೊತ್ತಿಲ್ಲ. ನಮ್ಗೆ ಈ ಒಂದು ಲಿಂಕ್ ಬಂದಾಗ ನಾವ್ ಅದನ್ನ ಸೀರಿಯಸ್ ಆಗಿ ತಗೊಂಡು, ಏನಪ್ಪಾ ಈ ಕ್ಲಾಸು, ಭಗವದ್ಗೀತೆ ಕ್ಲಾಸಾ, ಇದನ್ನ ಸೇರ್ಕೊಳ್ಳೋಣ ಅಂತ ನಾವು ಸೇರ್ಕೊಂಡಿದೀವಿ ಅಲ್ವಾ. ಇವಾಗ ಎಷ್ಟು ಒಂದು ಸಾವಿರಾರು ಕೋಟ್ಯಾಂತರ ಜನಗಳಿಗೆ ಹೋಗಿರ್ಬೋದು ಈ ಒಂದು ಮೆಸೇಜ್, ಆದ್ರೆ ಅವರು ಆ ಭಗವಂತ ಅನುಗ್ರಹ ಮಾಡ್ತಾ ಇದಾರೆ, ನೀವು ಬನ್ನಿ ಈ ಜ್ಞಾನವನ್ನ ಪಡ್ಕೊಳ್ಳಿ, ಗುರುಗಳ ಸಂಪರ್ಕಕ್ಕೆ ಬನ್ನಿ, ನೀವು ಶುದ್ಧ ಭಕ್ತರ ಸಂಪರ್ಕಕ್ಕೆ ಬನ್ನಿ ಅಂತ ನಮ್ಗೆ ಅವಕಾಶ ಕೊಡ್ತಾ ಇದಾರೆ ಅಲ್ವಾ. ಭಗವಂತನ ಒಂದು ಇಚ್ಛೆನೆ ಅದು. ಎಲ್ಲರೂ ಬರೇ ನಾನು ನೀವು ಅಷ್ಟೇ ಅಲ್ಲ, ಎಲ್ಲ ಸಕಲ ಜೀವರಾಶಿಗಳು ಭಗವಂತನ ಬಳಿಗೆ ಹೋಗ್ಬೇಕು, ಭಗವಂತನ ಲೋಕಕ್ಕೆ ಹೋಗ್ಬೇಕು ಅನ್ನೋದೇ ಭಗವಂತನ ಇಚ್ಛೆ. ಅದಕ್ಕೋಸ್ಕರ ಅವರು ಎಷ್ಟು ತರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಭಗವಂತನಿಗೆ ಒಂದು ಕ್ಷಣ ಸಾಕು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿ ಅವ್ರ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಆದ್ರೆ ಭಗವಂತನಿಗೆ ಆತರ ಒತ್ತಾಯ ಪೂರ್ವಕವಾಗಿ ನಮ್ಮನ್ನ ಕರ್ಕೊಂಡು ಹೋಗೋದು ಇಚ್ಛೆ ಇಲ್ಲ ಅಲ್ವಾ. ಅವ್ರು ನಮ್ಗೆನೆ ಏನು ಏನ್ ಹೇಳ್ತಾರೆ, ಸ್ವಾಭಾವಿಕವಾಗಿ ನಮ್ಗೆ ಬರ್ಬೇಕು, ಭಗವಂತನ ಮೇಲೆ ಆ ಪ್ರೀತಿ ಬರ್ಬೇಕು, ಅವ್ರನ್ನ ಒಡೆಯ ಅಂತ ನಾವು ಒಪ್ಕೋಬೇಕು, ನಮ್ಮ ಸ್ಥಾನವನ್ನ ನಾವು ಒಪ್ಕೋಬೇಕು, ನಾವು ಶಾಶ್ವತವಾಗಿ ಸೇವಕರು ಅಂತ ಒಪ್ಕೊಂಡು ಭಗವಂತನನ್ನ ನಾವು ಪ್ರೀತಿಸ್ಬೇಕು. ಆ ಒಂದು ಕ್ಷಣಕ್ಕೋಸ್ಕರ ಭಗವಂತ ಕಾಯ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರಿಗೇನು ಒಂದು ಕ್ಷಣ ಸಾಕು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಲಿಕ್ಕೆ. ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ ಅಲ್ವಾ. ಸೊ ಅದನ್ನ ಪ್ರೀತಿ ಅಂತ ಕರೆಯೋದಿಲ್ಲ. ಇವಾಗ ಅವ್ರನ್ನ ಒತ್ತಾಯ ಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸು ಅಂತ ಹೇಳಿದಾಗ ಅವ್ರಿಗೆ ಯಾವ್ದೋ ಒಂದು ನಿನ್ನನ್ನ ಸಾಯಿಸ್ಬಿಡ್ತೀನೋ ಅಥವಾ ಇನ್ನೇನನ್ನೂ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಫೋರ್ಸ್ಫುಲಿ ನಾವು ಅವ್ರನ್ನ ಪ್ರೀತಿಸೋ ತರ ಮಾಡೋದು ಅದು ನಿಜವಾದ ಪ್ರೀತಿ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಭಗವಂತ ಕಾಯ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರತಿಯೊಬ್ಬರನ್ನಿಗೂ ಸಹ ಒಂದು ಅವಕಾಶವನ್ನ ಅವ್ರು ಕೊಡ್ತಾ ಇದ್ದಾರೆ. ಅಂತಹ ದೇವೋತ್ತಮ ಪರಮ ಪುರುಷನನ್ನ ನನ್ನನ್ನು ಪರಮ ಗುರುವೆಂದು ಸ್ವೀಕರಿಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ದೇವೋತ್ತಮ ಪರಮ ಪುರುಷನನ್ನ ಇಲ್ಲಿ ಗುರುವಾಗಿ ಸ್ವೀಕರಿಸ್ತಾ ಇದ್ದಾರೆ ಅಲ್ವಾ. ಸೊ ಎಲ್ಲರಿಗೂ ದೇವೋತ್ತಮ ಪರಮ ಪುರುಷನನ್ನ ನೇರವಾಗಿ ಗುರುವಾಗಿ ಸ್ವೀಕರಿಸೋ ಅದೃಷ್ಟ ಇರೋದಿಲ್ಲ ಅಲ್ವಾ. ಇವಾಗ ಅರ್ಜುನನಿಗೆ ಸಿಕ್ತು, ಅರ್ಜುನನಿಗೆ ದೇವೋತ್ತಮ ಪರಮ ಪುರುಷನ ನೇರವಾಗಿ ಅವರಿಗೆ ಜ್ಞಾನವನ್ನ ಬೋಧಿಸ್ತಾರೆ ಅಲ್ವಾ. ಬ್ರಹ್ಮನಿಗೂ ಸಹ ನೇರವಾಗಿ ಅವರು ಜ್ಞಾನವನ್ನ ಬೋಧಿಸ್ತಾರೆ. ಇಲ್ಲಿ ಸತ್ಯವ್ರತ
ಮಹಾರಾಜನಿಗೂ ಸಹ ನೇರವಾಗಿ ಇಲ್ಲಿ ಭಗವಂತನೇ ಮತ್ಸ್ಯಾವತಾರದಲ್ಲಿ ಅವ್ರು ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಈ ತರ ಎಲ್ಲರಿಗೂ ಸಿಗೋದಿಲ್ಲ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರೆ, ತನ್ನ ಪ್ರತಿನಿಧಿಯಾಗಿ ಅವರು ಗುರುವನ್ನ ಕಳಿಸ್ತಾರೆ ಅಲ್ವಾ. ಗುರು ಸಾಧು ಶಾಸ್ತ್ರದ ರೂಪದಲ್ಲಿ ಬರ್ತಾರೆ ಭಗವಂತ ನಮ್ಮೆಲ್ಲರನ್ನ ಅವರು ಉದ್ಧಾರ ಮಾಡ್ಲಿಕ್ಕೆ. ನಾವು ಅದನ್ನ ಉಪಯೋಗಿಸ್ಕೋಬೇಕು ಅಲ್ವಾ. ಸೊ ನಾವು ಯಾವ್ದಾದ್ರು ಒಂದು ಸುಕೃತಿಯನ್ನ ಮಾಡಿದ್ರೆ ಅಷ್ಟೇನೆ ಸೊ ನಮ್ಗೆ ಈ ಒಂದು ಗುರುಗಳ ಒಂದು ಸಂಪರ್ಕಕ್ಕೆ ಬರೋ ಒಂದು ಅವಕಾಶ ಸಿಗುತ್ತೆ. ನಾವ್ ಇವಾಗ ಗೊತ್ತಿಲ್ಲ ಯಾವ ಒಂದು ಸುಕೃತಿಯನ್ನ ಮಾಡಿದ್ವೋ, ನಾವು ಗುರುಗಳ ಸಂಪರ್ಕಕ್ಕೆ ಬಂದಿದ್ವಿ, ಆದ್ರೆ ನಾವ್ ಇದನ್ನ ಸೀರಿಯಸ್ ಆಗಿ ನಾವು ತಗೋಬೇಕು ಅಲ್ವಾ. ನಾವ್ ಇದನ್ನ ಪರವಾಗಿಲ್ಲ ಬಿಡು, ಯಾವ್ದೋ ಒಂದು ಎಷ್ಟೊಂದು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತೀವಲ್ವಾ, ಅದೇ ತರನೇ ಇದೊಂದು ಕ್ಲಾಸ್ ಅಂತ ಹೇಳ್ಬಿಟ್ಟು ನಾವು ಅಟೆಂಡ್ ಮಾಡಿದ್ರೆ ನಾವು ಮತ್ತೆ ಈ ಜೀವನವನ್ನು ಸಹ ನಾವು ವ್ಯರ್ಥ ಮಾಡ್ಕೋತೀವಿ. ವ್ಯರ್ಥ ಮಾಡ್ಕೊಂಡು ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋತೀವಿ. ಮತ್ತೆ ನಾವು ಈ ಅಜ್ಞಾನಕ್ಕೆ ಒಳಗಾಗ್ತೀವಿ. ಮತ್ತೆ ಬದ್ಧ ಜೀವನವನ್ನ ನಾವು ಮಾಡೋ ತರ ಆಗತ್ತೆ. ಇವಾಗ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾರೆ ಅಂದ್ಬಿಟ್ಟು ನೋಡೋಣಂತೆ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಓದಿ ಮಾತಾಜಿ, ಯಾರು ಓದಿಲ್ವೋ ಅವ್ರು ಓದಿ. ಇಲ್ಲಿ ತನಕ ಓದಲೇ ಇರೋರು ಬೇರೆಯವ್ರಿಗೆ ಚಾನ್ಸ್ ಕೊಡಿ. ಯಾರು ಓದಿಲ್ಲ ಅಂದ್ರೆ ಓದಿರೋರೇ ಓದಿ. ನಾನು ಓದಿಲ್ಲ ಮಾತಾಜಿ, ಓದ್ಲಾ? ಓದಿ ಮಾತಾಜಿ, ಓದಿ ಮಾತಾಜಿ. ಭಾವಾರ್ಥ ಶ್ರೀಲ ಕಿ ಜೈ. ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನು ಪರಮ ಗುರುವಾಗಿದ್ದಾನೆ. ಬದ್ಧ ಜೀವಿಗಳು ಪಡುವ ಯಾತನೆಯು ಪರಮಪ್ರಭುವಿಗೆ ತಿಳಿದಿದೆ. ಆದ್ದರಿಂದಲೇ ಅವನು ಈ ಭೌತಿಕ ಜಗತ್ತಿನಲ್ಲಿ ಕೆಲವು ವೇಳೆ ಸ್ವಯಂ ಆಗಿ, ಕೆಲವು ವೇಳೆ ಅವತಾರಿಯಾಗಿ ಮತ್ತು ಇನ್ನೂ ಕೆಲವು ವೇಳೆ ತನ್ನ ಪರವಾಗಿ ಮತ್ತೊಬ್ಬ ಜೀವಿಯು ಕಾರ್ಯ ನಿರ್ವಹಿಸುವ ಅಧಿಕಾರವನ್ನು ನೀಡಿ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಗೋಚರವಾಗುತ್ತಾನೆ. ಎಲ್ಲಾ ಸಂದರ್ಭಗಳಲ್ಲೂ ಅವನೇ ಮೂಲ ಗುರು. ಅವನು ಈ ಭೌತಿಕ ಜಗತ್ತಿನಲ್ಲಿ ಯಾತನೆ ಪಡುತ್ತಿರುವ ಬದ್ಧಾತ್ಮರುಗಳಿಗೆ ತಿಳುವಳಿಕೆ ನೀಡುತ್ತಾನೆ. ಬದ್ಧಾತ್ಮರಿಗೆ ಅನೇಕ ರೀತಿಯಲ್ಲಿ ಸಹಾಯ ನೀಡುವಲ್ಲಿ ಭಗವಂತನು ಸದಾ ನಿರತನಾಗಿರುತ್ತಾನೆ. ಆದ್ದರಿಂದಲೇ ಇಲ್ಲಿ ಅವನನ್ನು ಪರಮೋ ಗುರುರ್ ಭವಾನ್ ಎಂದು ಸಂಬೋಧಿಸಲಾಗಿದೆ. ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುವುದರಲ್ಲಿ ತೊಡಗಿರುವ ದೇವೋತ್ತಮ ಪರಮಪುರುಷನ ಪ್ರತಿನಿಧಿಗಳೂ ಕೂಡ ಪರಮಪ್ರಭುವು ಭಗವದ್ದಾಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಮಾರ್ಗದರ್ಶನ ನೀಡುತ್ತಾನೆ. ಅಂತಹ ವ್ಯಕ್ತಿಯು ಒಬ್ಬ ಸಾಮಾನ್ಯ ಮಾನವನಂತೆ ಕಾಣಿಸಿಕೊಳ್ಳಬಹುದು, ಆದರೆ ಅವನು ಪರಮ ಗುರುವಾದ ದೇವೋತ್ತಮ ಪರಮಪುರುಷನ ಪರವಾಗಿ ಕಾರ್ಯನಿರ್ವಹಿಸುವುದರಿಂದ ಅವನನ್ನು ಸಾಮಾನ್ಯನೆಂದು ಅವಗಣನೆ ಮಾಡಬಾರದು. ಆದ್ದರಿಂದಲೇ ಹೇಳಿರುವುದು ಆಚಾರ್ಯಂ ಮಾಂ ವಿಜಾನೀಯಾತ್. ದೇವೋತ್ತಮ ಪರಮಪುರುಷನ ಪರವಾಗಿ ಕಾರ್ಯನಿರ್ವಹಿಸುವ ಒಬ್ಬ ಆಚಾರ್ಯನನ್ನು ಸ್ವಯಂ ಪರಮಪ್ರಭುವೆಂದೇ ತಿಳಿಯಬೇಕು. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ, ಇನ್ನೊಂದೆರಡು ಲೈನ್ಸ್ ಇದೆ ಅಷ್ಟೇ, ಓದ್ಬೇಕು. ಸಾಕ್ಷಾತ್ ದಾರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿಃ ಕಿಂತು ಪ್ರಭೋರ್ಯ ಪ್ರಿಯ ಏವ ತಸ್ಯ ವಂದೇ ಗುರು ಶ್ರೀ ಗುರುಚರಣಾರವಿಂದಂ. ಪರಮಪ್ರಭುವಿನ ಪರವಾಗಿ ಕಾರ್ಯನಿರ್ವಹಿಸುವ ಗುರುವನ್ನು ಪರಮಪ್ರಭುವೆಂದೇ ಪೂಜಿಸಬೇಕು ಎಂದು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉಪದೇಶಿಸಿದ್ದಾರೆ. ಏಕೆಂದರೆ ಆ ಗುರುವು ಭಗವಂತನ ಅತ್ಯಂತ ಗೋಪ್ಯ ದಾಸನಾಗಿರುತ್ತಾನೆ. ಅವನು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಿಕೊಂಡಿರುವ ಬದ್ಧಾತ್ಮರುಗಳ ಕಲ್ಯಾಣಕ್ಕಾಗಿ ಭಗವಂತನ ಸಂದೇಶವನ್ನು ಬಿತ್ತರಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ ಇಲ್ಲಿ ಏನನ್ನ ಹೇಳಿದ್ದಾರೆ ಹೇಳಿ ಮಾತಾಜಿ, ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಹೇಳಿ. ಮಾತಾಜಿ, ನಮಗಾಗಿ ಗುರುವನ್ನ ಕಳಿಸಿದಾನೆ ಪ್ರಭು ಭಗವಂತ. ಗುರು ಮುಖೇನ ನಾವು ಈ ಭಗವಂತನನ್ನ ಅರಿಬೇಕು ಮತ್ತು ಅವರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ನಮ್ಮಂತ ಬದ್ಧಾತ್ಮರಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಲು ಭಗವಂತನು ಸದಾ ನಿರತರಾಗಿರ್ತಾನೆ. ಮತ್ತೆ ಗುರುನು ಕಳ್ಸಿದ್ದಾರೆ. ಗುರು ಮುಖೇನ ನಾವು ಎಲ್ಲವನ್ನು ತಿಳ್ಕೊಬೇಕು ಮತ್ತೆ ಅದನ್ನ ಪಾಲಿಸಬೇಕು. ಸುಮ್ನೆ ತಿಳ್ಕೊಂಡು ಬಿಟ್ಬಿಡ್ಬಾರ್ದು. ಅದನ್ನ ಇನ್ನು 4 ಜನಕ್ಕೆ ತಿಳಿಯುವಂತೆ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಅಲ್ವಾ. ಸೊ ನಮ್ಗೆ ಇಲ್ಲಿ ನೀವೆಲ್ಲನೂ ಸಹ ಚೈತನ್ಯ ಚರಿತಾಮೃತ ಕ್ಲಾಸ್ಗೆ ಬರ್ತಿದ್ದೀರಲ್ವಾ, ರೀಡಿಂಗ್ ಕ್ಲಾಸ್ ಅಲ್ಲಿ. ಸೊ ಫಸ್ಟ್ ಚಾಪ್ಟರ್ ಹೆಸರು ಏನು? ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಫಸ್ಟ್ ಚಾಪ್ಟರ್ ಅಲ್ವಾ. ಸೊ ಪೂರ್ತಿಯಾಗಿ ನೋಡಿ, ಗುರುಗಳಿಗೆ ಅಲ್ಲಿ ಹತ್ತತ್ರ 100 ಶ್ಲೋಕಗಳ ಮೇಲಿದೆ. 100 ಶ್ಲೋಕದಲ್ಲೂ ಸಹ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ. ಎಷ್ಟು ಸತಿ ನಮಸ್ಕಾರ ಮಾಡ್ತಿದ್ದಾರೆ ಅಲ್ವಾ. ಸೊ ನಮ್ಗೆ ಅದರಿಂದ ಗೊತ್ತಾಗುತ್ತೆ ಆ ಗುರುಗಳ ಮಹತ್ವ ಏನು ಅಂತ ಹೇಳ್ಬಿಟ್ಟು. ಬಾರಿ ಬಾರಿ ಅವರು ನಮಸ್ಕಾರ ಮಾಡ್ತಿದ್ದಾರೆ. ಅವ್ರಿಗೆ ಒಂದ್ಸತಿ ನಮಸ್ಕಾರ ಮಾಡಿದ್ರೆ ಆಗ್ತಾ ಇಲ್ಲ, ಲಕ್ಷ ಬಾರಿ ಅವರು ಆ ಮನಸ್ಸಲ್ಲೇ ಅವರು ಪ್ರಣಾಮವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಗೋಸ್ವಾಮಿಗಳು ಅಷ್ಟೇನೆ. ನೀವು ಅವರ ಒಂದು ಜೀವನ ಒಂದು ರೀತಿನ ನೋಡಿದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಭಗವಂತನಿಗೆ ಅಷ್ಟು ಬಾರಿ ಸಾವಿರಾರು ಬಾರಿ ಪ್ರಣಾಮವನ್ನ ಅವರು ಮಾಡ್ತಾರೆ.
ಮತ್ತೆ ಏನು ಭಗವಂತನ ಭಕ್ತರಿಗೂ ಸಹ ಅವರು ಪ್ರಣಾಮಗಳನ್ನ ಮಾಡ್ತಾರೆ ಅಲ್ವಾ. ಅದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಆ ಗುರುವಿನ ಮಹತ್ವ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಗುರುವಿನ ಗುಲಾಮ ಆಗೋ ತನಕ ದೊರೆಯತಣ್ಣ ಮುಕುತಿ ಅಲ್ವಾ. ನಾವ್ ಏನೇ ಮಾಡಿದ್ರು ಸಹ ಆ ಗುರು ಅನ್ನೋರು ಇಲ್ಲ ಅಂತಂದ್ರೆ ನಮ್ಗೆ ಆ ಗುರಿಯನ್ನ ನಮ್ಗೆ ತಲುಪ್ಲಿಕ್ಕೆ ಆಗೋದಿಲ್ಲ, ಭಗವಂತನ ಲೋಕಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ನಾವು ಬೆಂಕಿಯನ್ನ ನಾವು ನೇರವಾಗಿ ಮುಟ್ಲಿಕ್ಕೆ ಆಗುತ್ತಾ, ನಮ್ಮ ಕೈಯಿಂದ ಮುಟ್ಲಿಕ್ಕೆ ಆಗುತ್ತಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ಆದ್ರೆ ನಾವು ಒಂದು ಏನ್ ಹೇಳ್ತಾರೆ ಅದು ಇಕ್ಕಳ ಏನಾದ್ರು ಇಟ್ಕೊಂಡ್ರೆ ಸೊ ನಾವು ಆ ಬೆಂಕಿನ ನಾವು ಮುಟ್ಬಹುದು ಅಲ್ವಾ. ಆ ಗುರು ಅನ್ನೋರು ಅದೇ ತರ ಕೆಲಸವನ್ನ ಮಾಡ್ತಾರೆ. ನಾವು ಭಗವಂತನ ಬಳಿಗೆ ನೇರವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಹೋದ್ರುನು ಸಹ ತುಂಬಾ ಜನ್ಮಗಳು ಬೇಕಾಗತ್ತೆ, ತುಂಬಾ ಪ್ರಯತ್ನ ಪಡ್ಬೇಕಾಗತ್ತೆ, ಅದು ತುಂಬಾನೇ ಕಷ್ಟ ಆಗುತ್ತೆ. ಆ ಸ್ವಪ್ರಯತ್ನದಿಂದ ನಾವು ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಅಲ್ವಾ. ಸೊ ಇವಾಗ ಆ ಗುರುವಿನ ಮುಖಾಂತರ ಆದ್ರೆ ಸೊ ನಾವು ಭಗವಂತನನ್ನ ನಾವು ಸುಲಭವಾಗಿ ನಾವು ಪಡಿಬಹುದು ಅಲ್ವಾ. ನಮ್ಗೆ ಇವಾಗ ಈ ಒಂದು ಸಮುದ್ರದಲ್ಲೇನೆ ನಾವು ಆ ಸಮುದ್ರವನ್ನ ದಾಟಿ ನಾವು ಇನ್ನೊಂದು ತೀರಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಒಬ್ಬ ಏನು ಆ ನೌಕೆಯ ಒಂದು ನಾವಿಕ ಇರ್ಲಿಲ್ಲ ಅಂತಂದ್ರೆ ನಾವು ಹೋಗ್ಲಿಕ್ಕೆ ಆಗತ್ತಾ? ಎಲ್ಲಾನು ಇದೆ ನಮ್ಗೆ, ಅದ್ರಲ್ಲಿ ನಾವಿಕನೇ ಇಲ್ಲ. ಅವಾಗ ಏನಾಗತ್ತೆ? ಗೊತ್ತು ಗುರಿ ಏನು ಇರೋದಿಲ್ಲ. ಅಲ್ಲೇ ನಾವು ಸುತ್ತಾಡ್ತಾ ಇರ್ತೀವಿ ಅಲ್ವಾ. ಅಲ್ಲೇ ಸುತ್ತಾಡಿ ನಾವ್ ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ಬರ್ತೀವಿ ಅಲ್ವಾ. ಅದಕ್ಕೆ ಆ ಗುರು ಅನ್ನೋದು ತುಂಬಾನೇ ಮುಖ್ಯ ಅಂತ ಹೇಳ್ತಾರೆ ಅಲ್ವಾ. ಸೊ ಮತ್ತೆ ನಮ್ಗೆ ಆ ಗುರುವಿನ ಮಹತ್ವವನ್ನ ನಮ್ಮ ಒಂದು ಆ 10 ನಾಮ ಅಪರಾಧ ಏನಿದೆಯೋ ಅದರಲ್ಲೂ ಸಹ ನಮ್ಗೆ ತಿಳಿಸ್ತಾರೆ ಅಲ್ವಾ. ಎಷ್ಟನೇ ಅಪರಾಧಕ್ಕೆ ಬರುತ್ತೆ ಆ ಗುರುವಿನ ಬಗ್ಗೆ? ನಾಮ ಅಪರಾಧದಲ್ಲಿ ಮೂರನೇದು ಅಲ್ವಾ. ಏನನ್ನ ಹೇಳ್ತಾರೆ? ಗುರುವಿನ ಆದೇಶವನ್ನ ಗುರುವಿನ ಆದೇಶಗಳನ್ನ ನಾವು ಪಾಲನೆ ಮಾಡ್ಬೇಕು. ಮತ್ತೆ ಗುರುವನ್ನ ನಾವು ಸಾಮಾನ್ಯ ಮನುಷ್ಯ ಅಂತ ನಾವು ಭಾವಿಸಬಾರ್ದು. ಅವ್ರು ನೋಡ್ಲಿಕ್ಕೆ ನಮ್ ತರನೇ ಇರ್ತಾರೆ ಅಲ್ವಾ, ನಮ್ ತರನೇ ಊಟ ಮಾಡ್ತಾರೆ ಅಲ್ವಾ, ನಮ್ ತರನೇ ನಿದ್ದೆ ಮಾಡ್ತಾರೆ. ನಮ್ಗೇನ್ ಅನ್ಸುತ್ತೆ? ಸೇಮ್ ಇವಾಗ ಭಗವಂತ ಭೌತಿಕ ಪ್ರಪಂಚಕ್ಕೆ ಬಂದಾಗ, ಕೃಷ್ಣ ಬಂದಾಗ ಎಲ್ಲರೂ ಏನ್ ಅನ್ಕೊಂಡ್ರು? ಓ ಇವನು ಸಹ ನಮ್ ತರನೇ ಒಬ್ಬ ಮನುಷ್ಯ, ಸ್ವಲ್ಪ ಬುದ್ಧಿವಂತ ಇರ್ಬೋದು, ಸ್ವಲ್ಪ ರೂಪವಂತ ಇರ್ಬೋದು ಅಂತ ಯೋಚನೆ ಮಾಡಿದ್ರು ಅಷ್ಟೇ ಅಲ್ವಾ. ಸೊ ಆತರ ನಾವು ಇವಾಗ ಗುರುವನ್ನು ನೋಡಿದಾಗ್ಲೂ ನಮ್ಗೆ ಹಂಗೆ ಅನ್ಸುತ್ತೆ, ಓ ನಮ್ ತರನೇ ಇದಾರೆ, ಎಲ್ಲಾನು ನಮ್ ತರನೇ ಮಾಡ್ತಾರೆ ಇವರು ಅಂತ. ಆದ್ರೆ ಗುರುವನ್ನ ಸಾಮಾನ್ಯ ಮನುಷ್ಯ ಅಂತ ನಾವು ಭಾವಿಸಬಾರ್ದು. ಭಗವಂತ ನಮಗೋಸ್ಕರ ಆ ಗುರುವನ್ನ ಕಳ್ಸಿದ್ದಾರೆ. ಗುರು ಈಗ ಭಗವಂತನ ಪ್ರತಿನಿಧಿಯಾಗಿ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಆ ಗುರುವನ್ನ ನಾವು ಭಗವಂತನಿಗೆ ಏನೆಲ್ಲ ಗೌರವವನ್ನ ಕೊಡ್ತೀವೋ ಆತರ ನಾವು ಆ ಗುರುವಿಗೆ ನಾವು ಗೌರವವನ್ನ ಕೊಡ್ಬೇಕು ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ಗುರುವಿನ ಮನಸ್ಥಿತಿ ಯಾವ ತರ ಇರುತ್ತೆ? ಗುರು ಯಾವತ್ತೂ ಸಹ ನಾನ್ ದೇವ್ರು ಅಂತ ಅವ್ರು ಹೇಳ್ಕೊಡೋದೇ ಇಲ್ಲ. ಇವಾಗ ನಾವ್ ಯಾರಾದ್ರೂ ಒಬ್ರು ನಾವು ಗುರುವಿನ ಸಂಪರ್ಕಕ್ಕೆ ಬಂದು ಅವ್ರೇನಾದ್ರೂ ನಾನೇ ದೇವ್ರು ಅಂತ ಅನ್ಕೊಂಡ್ರೆ ಖಂಡಿತ ಅವರು ನಿಜವಾದ ಗುರು ಅಲ್ಲ ಅಲ್ವಾ. ನಾವ್ ಅದ್ರಲ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಯಾವತ್ತೂ ಸಹ ನಿಜವಾದ ಗುರು, ಆ ಆಧ್ಯಾತ್ಮಿಕ ಗುರು ಅಂತ ನಾವ್ ಏನ್ ಹೇಳ್ತೀವಿ, ಆಧ್ಯಾತ್ಮಿಕ ಜ್ಞಾನವನ್ನ ಬೋಧನೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವ್ರು ಯಾವತ್ತೂ ಸಹ ತಮ್ಮನ್ನ ತಾವು ದೇವ್ರು ಅಂತ ಪರಿಗಣಿಸೋದಿಲ್ಲ. ಅವರು ನಾನು ಭಗವಂತನ ಸೇವಕ ಅಂತಾನೆ ಅವ್ರು ಹೇಳ್ತಾರೆ ಅಲ್ವಾ. ನಾವು ಶೀಲ ಪ್ರಭುಪಾದ್ರನ್ನು ನೋಡಿದ್ವಿ, ಅವ್ರು ಯಾವತ್ತೂ ಸಹ ನಾನು ಭಗವಂತನ ಸೇವಕ, ನಿನ್ನ ಸೇವಕನಾಗ್ಲಿಕ್ಕೆ ಪ್ರಯತ್ನ ಪಡ್ತಿದೀನಿ ಅಂತ ಹಂಗ್ ಹೇಳ್ತಾರೆ ಅವರು ಅಲ್ವಾ. ಅವ್ರು ಯಾವತ್ತೂ ತಮ್ಮನ್ನ ತಾವು ಭಗವಂತ ಅಂತ ಹೇಳ್ಕೊಳೋದಿಲ್ಲ. ಆದ್ರೆ ಆ ಶಿಷ್ಯನ ಒಂದು ಕರ್ತವ್ಯ ಏನು ಅಂತಂದ್ರೆ ಆ ಗುರುವನ್ನ ನಾವು ಹೇಗೆ ನೋಡ್ಕೋಬೇಕಂತಂದ್ರೆ ಭಗವಂತನಿಗೆ ಹೇಗೆ ನಾವು ಗೌರವವನ್ನ ತೋರಿಸ್ತೀವಿ ಅದೇ ತರ ನಾವು ಗೌರವನ ತೋರಿಸ್ಬೇಕು ಅಲ್ವಾ. ಶೀಲ ಪ್ರಭುಪಾದರಿಗೆ ಇದು ತುಂಬಾ ಕಷ್ಟ ಆಗಿತ್ತು. ತನ್ನ ಶಿಷ್ಯರಿಗೆಲ್ಲರಿಗೂ ಸಹ ಅವರು ದೀಕ್ಷೆಯನ್ನ ಕೊಡ್ತಾರೆ. ಮತ್ತೆ ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು, ನೀವು ಗುರುವನ್ನ ಹೇಗೆ ನೋಡ್ಕೋಬೇಕು ಅಂತ ಅಲ್ವಾ. ನನ್ನನ್ನ ಹಿಂಗ್ ನೋಡ್ಕೊಳ್ಳಿ ಅಂತ ಹೇಳೋದು ತುಂಬಾ ಕಷ್ಟ ಅಲ್ವಾ. ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಪ್ರಭುಪಾದರಿಗೆ. ಅಂದ್ರೆ ಹೇಗೆ ತನ್ನ ಶಿಷ್ಯರಿಗೆ ಗುರುವನ್ನ ಗೌರವಿಸ್ಬೇಕು ಅಂತ ತಿಳಿಸಿಕೊಡೋದು. ಆದ್ರೆ ಅವರು ಈ ಒಂದು ಗುರು ಪರಂಪರೆಯಲ್ಲಿ ಅಂದ್ರೆ ಏನೊಂದು ಮಾರ್ಗದರ್ಶನ ಇದೆಯೋ ಅದು ಸರಿಯಾದ ರೀತಿಯಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ತನ್ನ ಶಿಷ್ಯರಿಗೆ ಅವರು ಹೇಗೆ ನೀವು ಗುರುವನ್ನ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ತೋರಿಸಿಕೊಟ್ರು ಅಲ್ವಾ. ಇಲ್ಲಾಂದ್ರೆ ನಮ್ಗೆ ಆ ವೈಷ್ಣವ ಸದಾಚಾರ ಅನ್ನೋದು ನಮ್ಗೆ ಬರ್ತಾನೆ ಇರ್ಲಿಲ್ಲ ಆ ಒಂದು ಗುರು ಪರಂಪರೆಯಲ್ಲಿ ಅಲ್ವಾ. ಸೊ ಪ್ರಭುಪಾದರಿಗೆ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ದೇವೋತ್ತಮ ಪರಮ ಪುರುಷ ಅವ್ರು ಎಲ್ಲರ ಗುರು ಅಲ್ವಾ. ಎಲ್ಲರ ಗುರು ಅಂತ ಹೇಳ್ಬಿಟ್ಟು ಹೇಗೆ ಹೇಳ್ತೀರಾ? ಇವಾಗ ಅರ್ಜುನನ್ಗೇನೋ ನೇರವಾಗಿ ಬೋಧಿಸಿದ್ರಪ್ಪ ಅಲ್ವಾ, ಬ್ರಹ್ಮನಿಗೂ ಸಹ ನೇರವಾಗಿ ಅವರು ಬೋಧಿಸ್ತಾರೆ. ಮತ್ತೆ ಇಲ್ಲಿ ಸತ್ಯವ್ರತ ಮಹಾರಾಜನಿಗೂ ಬೋಧಿಸ್ತಾ ಇದ್ದಾರೆ. ನಮ್ಗೆ ಅವ್ರು ಹೇಗೆ ಗುರು? ನಮ್ಗೇನಾದ್ರೂ ಅವ್ರು ಬೋಧಿಸ್ತಾರಾ? ಮಾತಾಜಿ ಚೈತ್ಯ ಗುರಾಗಿ ಬೋಧಿಸ್ತಾರಲ್ಲ. ಹರಿ ಬೋಲ್ ಅಲ್ವಾ. ಅವ್ರು ನಮ್ಮ ಹೃದಯದಲ್ಲೇ ಇದ್ದಾರೆ ಅವರು. ಭಗವಂತ ನೋಡಿ, ನಾವ್ ಹಠ ಮಾಡಿದ್ವಿ ಅಲ್ವಾ. ಇವಾಗ ನಮ್ಮ ಮಕ್ಕಳು ಚಿಕ್ಕ ಮಗು ಏನಾದ್ರು ಇದ್ರೆ ನಾನು ರೋಡ್ ದಾಟ್ಬಿಟ್ಟು ಆ ಕಡೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಚಾಕ್ಲೇಟ್ ಏನೋ ತರ್ತೀನಿ ಅಂತಂದ್ರೆ ಎಷ್ಟೇ ಬೇಡ ಬೇಡ ಅಂದ್ರೂ ಸಹ ತುಂಬಾ ಹಠ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಆಯ್ತು ಅಂತ ಕಳಿಸ್ಬಿಟ್ಟು ನಾವೇನ್ ಮಾಡ್ತೀವಿ? ಸುಮ್ನೆ ಇರ್ತೀವಾ? ನಾವೇನ್ ಮಾಡ್ತೀವಿ? ಹಿಂದೆ ಹೋಗ್ತೀವಿ ಅಲ್ವಾ. ಮಗುವಿನ ಸುರಕ್ಷತೆ ನಮ್ಗೆ ತುಂಬಾ ಮುಖ್ಯ. ಅದೇ ತರ ಭಗವಂತ ನೋಡಿ ನಮ್ಮ ಜೊತೆ ಅವರು ಪರಮಾತ್ಮನಾಗಿ ಬಂದಿದ್ದಾರೆ. ನಮ್ಮನ್ನ ಮತ್ತೆ ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗೋ ತನಕ ಅವ್ರು ನಮ್ಮ ಜೊತೆಲೇ ಅವ್ರು ಇರ್ತಾರೆ. ನಮ್ಮನ್ನ ಎಡ ಬಿಡದೆ ಅವ್ರು ಕಾಯ್ತಾ ಇರ್ತಾರೆ, ಕಾಪಾಡ್ತಾ ಇರ್ತಾರೆ. ನಾವ್ ಯಾವಾಗ ಭಗವಂತ ಲೋಕಕ್ಕೆ ಹೋಗ್ತೀವೋ ಅವಾಗಷ್ಟೇ ಅವ್ರು ನಮ್ಮಿಂದ ಅವರು ದೂರ ಆಗ್ತಾರೆ. ಮತ್ತೆ ಅವ್ರನ್ನ ಒಂದು ಎಂತಹದೇ ಒಂದು ಕ್ಷುದ್ರ ಜೀವಿಯ ರೂಪವನ್ನು ನಾವು ಪಡ್ಕೊಂಡ್ರು ಸಹ ಅವ್ರು ನಮ್ಮ ಜೊತೆ ಇರ್ತಾರೆ.
ಅಯ್ಯೋ ಚೀಚಿ ಇಂತಹ ಒಂದು ರೂಪವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನೋಡಿ ಅಷ್ಟು ಕರುಣಾಮಯಿ ಆ ಭಗವಂತ. ಸೊ ಅವ್ರು ಇವಾಗ ನಮ್ಮನ್ನ ಕಾಪಾಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಕೊನೆಗೆ ನಮ್ಮನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಭಗವಂತ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸ್ವಯಂ ಅವರೇ ಅವತಾರದಲ್ಲಿ ಬಂದ್ಬಿಡ್ತಾರೆ. ನಾವು ನೋಡಿದ್ವಿ ಕೃಷ್ಣನ ಅವತಾರದಲ್ಲಿ ಬಂದು ಅವ್ರೆಷ್ಟು ಅತಿ ಮಾನುಷ ಲೀಲೆಗಳನ್ನ ಮಾಡ್ತಾರೆ ನಮ್ಮನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಬನ್ನಿ, ನನ್ನ ಲೋಕ ಎಷ್ಟು ಸುಂದರವಾಗಿದೆ, ಅಲ್ಲಿಗೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು, ಆನಂದಮಯವಾಗಿದೆ, ಅಲ್ಲಿಗೆ ಹೋಗೋಣ ಬನ್ನಿ ಅಂತ ತೋರಿಸ್ಲಿಕ್ಕೆ ಅವ್ರು ಅಷ್ಟೆಲ್ಲ ಲೀಲೆಗಳನ್ನ ಮಾಡ್ತಾರೆ. ಸ್ವಯಂ ಆಗಿ ಅವರು ಬರ್ತಾರೆ. ಕೆಲವು ಬಾರಿ ಬೇರೆ ಬೇರೆ ಅವತಾರದಲ್ಲಿ ಅವರು ಬರ್ತಾರೆ. ಒಂದೊಂದ್ಸತಿ ಅವರು ಗುರುವನ್ನ ಅವರು ಕಳಿಸ್ತಾರೆ, ಜೀವಿಯನ್ನ ಅವರು ಕಳಿಸ್ತಾರೆ. ಈ ತರ ಅವ್ರು ಯಾವುದೇ ಒಂದು ಗುರು, ಸಾಧು, ಶಾಸ್ತ್ರ, ಈ ತರ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಕಾಣಿಸ್ಕೊತಾ ಇರ್ತಾರೆ. ಸೊ ಎಲ್ಲಾ ಸಂದರ್ಭದಲ್ಲೂ ಸಹ ಅವರೇ ಮೂಲ ಗುರು. ಯಾಕಂದ್ರೆ ಇವಾಗ ಯಾರೇ ಒಂದು ಗುರುವಾಗಿ ಬಂದ್ರು ಸಹ ನಾವೇನ್ ಹೇಳ್ತೀವಿ, ಅವ್ರನ್ನ ಶಕ್ತ್ಯಾವತಾರ ಅಂತ ಕರಿತೀವಿ. ಇವಾಗ ಶ್ರೀಲ ಪ್ರಭುಪಾದರು ಈ ಒಂದು ಸಂಸ್ಥೆಯನ್ನ ಇಷ್ಟು ಪ್ರಚಾರ ಮಾಡ್ಬೇಕು ದೇಶ ವಿದೇಶಗಳಲ್ಲಿ ಅಂತಂದ್ರೆ ಅವ್ರಿಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಭಗವಂತನಿಂದ ಬರ್ತಾ ಇದೆ. ಅದಕ್ಕೆ ಮೂಲ ಗುರು ಯಾರು? ಈಗ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ ಮೂಲ ಗುರು ಅವರೇ. ಸೊ ಅವರು ಈ ತರ ಗುರು, ಸಾಧು, ಶಾಸ್ತ್ರ ಯಾವುದೋ ಒಂದು ರೂಪದಲ್ಲಿ ಜಗತ್ತಿನಲ್ಲಿ ಯಾತನೆ ಪಡ್ತಾ ಇರುವಂತಹ ನಮ್ಮೆಲ್ಲರಿಗೂ ಸಹ ಅವರು ಬುದ್ಧಿಯನ್ನ ಕೊಡ್ತಾರೆ. ನಮ್ಗೆ ಆ ಚತುಶ್ಲೋಕಿ ಭಗವದ್ಗೀತೆಯಲ್ಲೂ ಸಹ ಅದನ್ನೇ ಹೇಳ್ತಾರೆ ಅಲ್ವಾ. ನಾವು ಭಕ್ತಿಯನ್ನ ಮಾಡಿದ್ರೆ ಏನ್ ಮಾಡ್ತಾರೆ ಭಗವಂತ? ಸ್ವತಃ ಅವರೇ ನಮ್ಮ ಹೃದಯದಲ್ಲಿ ಬಂದು ಆ ಒಂದು ಅಜ್ಞಾನವನ್ನ ಅವರು ತೊಲಗಿಸಿ ಜ್ಞಾನ ಅನ್ನೋ ಒಂದು ದೀಪವನ್ನ ಅವರು ಬೆಳಗ್ತಾರೆ. ಮತ್ತೆ ಅವ್ರಿಗೆ ವಿಶೇಷ ಅನುಗ್ರಹವನ್ನ ತೋರಿಸ್ತಾರೆ ಭಕ್ತರಿಗೆ ಅಲ್ವಾ. ಯಾವ ಒಂದು ವಿಶೇಷ ಅನುಗ್ರಹವನ್ನ ತೋರಿಸ್ತಾರೆ? ಅವ್ರಿಗೆ ಏನೋ ತಿಳುವಳಿಕೆ ಇಲ್ಲ, ಅವ್ರು ಏನೋ ಈ ಡಿಗ್ರಿ ಮಾಡಿಲ್ಲ, ಓದಿಲ್ಲ ಅಂದ್ರು, ಈ ಭೌತಿಕವಾಗಿ ಯಾವುದೇ ಒಂದು ಡಿಗ್ರಿ ಇಲ್ಲ ಅಂದ್ರೂ, ಅರ್ಹತೆ ಇಲ್ಲ ಅಂದ್ರೂ ತನ್ನ ಬಳಿಗೆ ಬರ್ಲಿಕ್ಕೆ ಬೇಕಾಗಿರುವಂತಹ ಬುದ್ಧಿಯೋಗವನ್ನ ಅವ್ರಿಗೆ ಕೊಡ್ತಾರೆ ಅಲ್ವಾ. ಏನನ್ನ ಮಾಡ್ಬೇಕು ನೀವು ನನ್ನ ಬಳಿಗೆ ಬರ್ಲಿಕ್ಕೆ ಅನ್ನೋ ಒಂದು ಬುದ್ಧಿಯೋಗವನ್ನ ಕೊಡ್ತಾರೆ. ಮತ್ತೆ ಅಂತಹ ಒಂದು ಗುರುಗಳನ್ನ ಅವರು ಕಳಿಸ್ತಾರೆ ನಮ್ಗೆ ಅವರು ದಾರಿಯನ್ನ ತೋರಿಸ್ಲಿಕ್ಕೆ. ಮತ್ತೆ ನಮ್ಗೆ ಅಂತಹ ಒಂದು ವಾತಾವರಣವನ್ನ ಅವರು ಕಲ್ಪಿಸಿ ಕೊಡ್ತಾರೆ, ಭಕ್ತರ ಸಂಘವನ್ನ ಅವರು ಕಲ್ಪಿಸಿ ಕೊಡ್ತಾರೆ. ಈ ತರ ಭಗವಂತ ನಮ್ಗೆ ನಾನಾ ರೀತಿಯಲ್ಲಿ ಅವರು ಸಹಾಯ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಅವ್ರನ್ನ ಪರಮೋ ಗುರುರ್ ಭವಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಯಾರೇ ಗುರು ನಮ್ಗೆ ಸಿಕ್ಕಿದ್ರು ಸಹ ಅದರ ಮೂಲ ಶಕ್ತಿ ದೇವೋತ್ತಮ ಪರಮಪುರುಷನಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡೋದ್ರಲ್ಲಿ ತೊಡಗಿರುವ ದೇವೋತ್ತಮ ಪರಮಪುರುಷನ ಪ್ರತಿನಿಧಿಗೂ ಕೂಡ ಪರಮ ಪ್ರಭುವು ಭಗವದಾಜ್ಞೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಮಾರ್ಗದರ್ಶನ ನೀಡುತ್ತಾನೆ. ನಾವ್ ಇವಾಗ ಇಲ್ಲಿ ಯಾರನ್ನೇ ನೋಡಿದ್ರು ಸಹ ಸೊ ಇಲ್ಲಿ ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡ್ತಾ ಇರೋರು ಯಾರು ಅಂದ್ರೆ ದೇವೋತ್ತಮ ಪರಮಪುರುಷ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅಂತಹ ವ್ಯಕ್ತಿಯು ಒಬ್ಬ ಸಾಮಾನ್ಯ ಮಾನವನಂತೆ ಕಾಣಿಸಿಕೊಳ್ಳಬಹುದು, ಆದರೆ ಅವನು ಪರಮ ಗುರುವಾದ ದೇವೋತ್ತಮ ಪರಮಪುರುಷನ ಪರವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಅವನನ್ನು ಸಾಮಾನ್ಯನೆಂದು ಅವಗಣನೆ ಮಾಡಬಾರದು. ಅದಕ್ಕೆ ನಾವ್ ಇವಾಗ ಯಾರೇ ಒಂದು ಗುರುವನ್ನ ನೋಡಿದ್ರು ಸಹ ಸಾಮಾನ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಾರ್ದು. ಯಾಕಂದ್ರೆ ಅವನು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾನೆ? ದೇವೋತ್ತಮ ಪರಮಪುರುಷನ ಪರವಾಗಿ ಅವನು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ಅವಗಣನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ಏನನ್ನ ಹೇಳಿದರೆ, ಆಚಾರ್ಯಂ ಮಾಂ ವಿಜಾನೀಯಾತ್, ದೇವೋತ್ತಮ ಪರಮಪುರುಷನ ಪರವಾಗಿ ಕಾರ್ಯನಿರ್ವಹಿಸುವ ಒಬ್ಬ ಆಚಾರ್ಯನನ್ನ ಸ್ವಯಂ ಪರಮ ಪ್ರಭುವೆಂದೇ ತಿಳಿಯಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ತರ ನಮ್ಮ ಆ ಗುರುವಾಷ್ಟಕದಲ್ಲಿ ನಾವು ಬೆಳಗ್ಗೆ 4:15 ಹೇಳುವಂತಹ ಗುರುವಾಷ್ಟಕದಲ್ಲೂ ಸಹ ನಾವೇನನ್ನ ನೋಡ್ತಾ ಇದೀವಿ, ಈ ಒಂದು ಶ್ಲೋಕವನ್ನ ನೋಡ್ತಾ ಇದೀವಿ. ಇದನ್ನ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಬರೆದಿದ್ದಾರೆ. ಸಾಕ್ಷಾತ್ ದರಿತ್ವೇಣ ಸಮಸ್ತ ಶಾಸ್ತ್ರ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿಹಿ. ನಮ್ಮ ಶಾಸ್ತ್ರಗಳೆಲ್ಲ ಏನನ್ನ ಹೇಳ್ತಾ ಇದ್ದಾರೆ? ಕಿಂತು ಪ್ರಭುರ್ಯ ಪ್ರಿಯ ಏವ ತಸ್ಯ ಒಂದೇ ಗುರು ಶ್ರೀ ಚರಣಾರವಿಂದ ಅಲ್ವಾ. ಸೊ ಭಗವಂತನ ಪ್ರತಿನಿಧಿ ಗುರು ಅಲ್ವಾ. ಸೊ ಅವನು ಯಾಕೆ ಭಗವಂತನ ಪ್ರತಿನಿಧಿ ಅಂದ್ರೆ ಅವನು ತುಂಬಾ ಆಪ್ತನಾಗಿದ್ದಾನೆ ಭಗವಂತನಿಗೆ ಅವನು. ಅದಕ್ಕೋಸ್ಕರ ನಾವು ಆ ಗುರುವನ್ನ ನಾವು ದೇವೋತ್ತಮ ಪರಮಪುರುಷನ ಪ್ರತಿನಿಧಿ ಅಂತಾನೆ ನಾವು ತಿಳ್ಕೊಬೇಕಾಗುತ್ತೆ. ಅಂತಹ ಗುರುವಿಗೆ ವಂದನೆಯನ್ನ ಅರ್ಪಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ನಾವ್ ಯಾಕೆ ಆ ಗುರುವನ್ನ ನಾವು ಈ ತರ ಗೌರವಿಸ್ಬೇಕು ಅಂದ್ರೆ, ಗುರುವು ಭಗವಂತನ ಅತ್ಯಂತ ಗೌಪ್ಯ ದಾಸನಾಗಿದ್ದಾನೆ. ಅವನು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಿಕೊಂಡಿರುವ ಬದ್ಧಾತ್ಮರುಗಳ ಕಲ್ಯಾಣಕ್ಕಾಗಿ ಭಗವಂತನ ಸಂದೇಶವನ್ನ ಬಿತ್ತರಿಸುತ್ತಾನೆ ಅಲ್ವಾ. ನಾವು ನೋಡಿದ್ವಿ ಎಷ್ಟೊಂದು ಗುರುಗಳು ಮತ್ತೆ ಭಾಗವತವನ್ನು ಸಹ ಅವರು ಉಪದೇಶ ಮಾಡ್ತಾರೆ. ಆದ್ರೆ ಅವರ ಗುರಿ ಏನಿರುತ್ತೆ? ಬದ್ಧಾತ್ಮರನ್ನ ಭಗವಂತನ ಬಳಿಗೆ ಕರ್ಕೊಂಡು ಹೋಗ್ಬೇಕು, ಇವ್ರಿಗೆ ಪರಮ ಸತ್ಯನನ್ನ ನಾವು ತಿಳಿಸ್ಬೇಕು, ತೋರಿಸ್ಬೇಕು, ಸರಿಯಾಗಿರೋ ದಾರಿಯನ್ನ ತೋರಿಸ್ಬೇಕು ಅಂತ ಇರೋದಿಲ್ಲ. ಅವರ ಉದರ ಪೋಷಣೆಗೋಸ್ಕರ, ಅವರ ಕುಟುಂಬ ಪೋಷಣೆಗೋಸ್ಕರ ಅವರು ಈ ಒಂದು ಭಾಗವತ ಸಪ್ತಾಹವನ್ನ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಿದ್ರೆ, ನಿಜವಾದ ಗುರುವಿನ ಒಂದು ಗುರಿ ಏನಿರುತ್ತೆ ಅಂತಂದ್ರೆ ಈ ಪತಿತರನ್ನ ಉದ್ಧಾರ ಮಾಡೋದು, ಅವರಿಗೆ ಕಲ್ಯಾಣವನ್ನ ಮಾಡೋದು, ಅಂತಹ ಒಂದು ಗುರಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಂತಹ ಗುರುವಿಗೆ ನಾವು ಇಲ್ಲಿ ನಮಸ್ಕಾರವನ್ನ ಮಾಡ್ಬೇಕು. ಆದ್ರೆ ಆ ಗುರುವಿಗೆ ಶಕ್ತಿಯನ್ನ ಕೊಡ್ತಾ ಇರೋದು ಪರಮ ಗುರು ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ. ಅಂತವ್ರಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯವ್ರತ ಮುನಿ ಹೇಳ್ತಾ ಇದ್ದಾರೆ, ಮಹಾರಾಜ ಹೇಳ್ತಾ ಇದ್ದಾರೆ. ಸೊ ಮುಂದಿನವಾದ ನಾವು 41ನೇ ಶ್ಲೋಕವನ್ನು ನೋಡೋಣಂತೆ.
ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸತ್ಯವ್ರತ ಮಹಾರಾಜ್ ಕಿ ಜೈ, ಮತ್ತೆ ಅವತಾರ ಕಿ ಜೈ. ಪ್ರತಿ ಕ್ಷಣವೂ ಕೃಷ್ಣ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣ ಕೃಷ್ಣನನ್ನ ಮರೆತು ಇರಬೇಡಿ. ಮತ್ತೆ ನಾಳೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಿರುಭಾವ ತಿಥಿ ಇದೆ. ಎಲ್ಲರೂ 12 ಗಂಟೆ ತನಕ ಉಪವಾಸವನ್ನ ಮಾಡಿ. ಮತ್ತೆ ಎಲ್ಲರೂ ಆ ಒಂದು ಭಕ್ತಿ ಸಂಸ್ಕೃತಿ ಠಾಕೂರ್ ಅವರು ಇರ್ಲಿಲ್ಲ ಅಂದ್ರೆ ನಮ್ಗೆ ಪ್ರಭುಪಾದರು ಸಿಗ್ತಾನೆ ಇರ್ಲಿಲ್ಲ ಅಲ್ವಾ. ಆ ಒಂದು ಪ್ರಜ್ಞೆಯಲ್ಲಿ ನಾವು ನಾಳೆ 12 ಗಂಟೆ ತನಕ ನಾವು ಉಪವಾಸವನ್ನ ನಾವು ಮಾಡೋಣಂತೆ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ.